माधव कुंज विहारी जय राधा माधव कुंज विहारी जय गोपी जन वल्लभा जय गोपी जन वल्लभा गिरिवरधारी गिरिवरधारी यशोदनंदन व्रज जनरंजन यशोदनंदन व्रज जनरंजन यमुनतीरावनचारी यमुनतीरावनचारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 कृष्ण माताजी प्रभुजिगे ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ हरे हरे कृष्ण कृष्ण माता हरे कृष्ण माता हरे कृष्ण माताजी हरे कृष्ण माताजी हरे कृष्ण माताजी हरे कृष्ण माता प्रभुजी ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय इस्कान मंगळूರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಂ ಆಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನು ಶುರು ಮಾಡುತ್ತಾ ಇದ್ದೇನೆ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो ॐ विष्णुपदाय कृष्णपृष्ठाय भूतले श्रीमते भक्ति वेदांत स्वामिन् इति नामिने नमस्ते सरस्वते देवे गौरवाणी प्रचारिणे निर्विशेष शून्यवादी पश्यत्य देशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗೇ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಕೃಷ್ಣ ಮಾತಾಜಿ. ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ನಿನ್ನೆ ದಿನ ನಾವು ಶ್ರೀಮದ್ ಭಾಗವತದಲ್ಲಿ ಪ್ರಭುಪಾದರು ಬರೆದಿರುವಂತಹ ಪ್ರಸ್ತಾವನೆಯನ್ನ ನಾವು ತಿಳ್ಕೊಂಡ್ವಿ. ಸೊ ಅದ್ರಲ್ಲಿ ನಮ್ಗೆ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ನಿತ್ಯಂ ಭಾಗವತ ಸೇವೆಯ, ಅವ್ರು ಬರೀ ನಮ್ಗೆ ನೀವ್ ಮಾಡಿ ಅಂತ ಹೇಳಿಲ್ಲ, ಅವರು ಭಕ್ತನ ರೂಪದಲ್ಲಿ ಬಂದು ಅವರು ಹೇಗೆ ಭಕ್ತಿಯನ್ನ ಮಾಡ್ಬೇಕಂತ ತೋರಿಸ್ಕೊಟ್ರು. ಮತ್ತೆ ಅವರು ಸಹ ನಿತ್ಯಂ ಭಾಗವತ ಸೇವೆಯನ್ನ ಅವ್ರು ಮಾಡ್ತಾ ಇದ್ರು. ಸೊ ಅವರು ಪುರಿ ಜಗನ್ನಾಥದಲ್ಲಿ ಇದ್ದಾಗ ಅವರು ತನ್ನ ಸಹಚರರೊಂದಿಗೆ ಪ್ರತಿ ದಿನ ಅವರು ಶ್ರೀಮದ್ ಭಾಗವತಮನ್ನ ಅವರು ಪಠಣ ಮಾಡ್ತಾ ಇದ್ರು. ಮತ್ತೆ ಬೇರೆಯವರೆಲ್ಲರೂ ಶ್ರವಣ ಮಾಡ್ತಾ ಇದ್ರು. ಗದಾಧರ ಪಂಡಿತ ಅವರು ಪಠಣವನ್ನ ಮಾಡ್ತಾ ಇದ್ರು. ಸೊ ಬೇರೆಯವರೆಲ್ಲರೂ ಸಹ ಶ್ರವಣವನ್ನ ಮಾಡ್ತಾ ಇದ್ರು. ಸೊ ಅವ್ರು ಎಷ್ಟು ಭಾವ ಪರವಶರಾಗಿ ಅವರು ಪಠಣವನ್ನ ಮಾಡ್ತಿದ್ರು ಅಂತಂದ್ರೆ ಅವರ ಕಣ್ಣೀರಿನಿಂದ ಆ ಭಾಗವತಂ ಪುಸ್ತಕ ಎಲ್ಲ ಒದ್ದೆಯಾಗಿ ಅದರಲ್ಲಿರುವ ಅಕ್ಷರಗಳೆಲ್ಲ ಅಳಿಸಿ ಹೋಗ್ಬಿಟ್ಟಿತ್ತಂತೆ. ಸೊ ಅಂದ್ರೆ ಅವಾಗೆಲ್ಲ ನಮಗ್ ಗೊತ್ತಿರೋ ಹಾಗೇನೆ ಒಂದು ಪುಸ್ತಕ ಅವ್ರಿಗೆ ದೊರಕ್ಬೇಕಂದ್ರೆ ತುಂಬಾ ಕಷ್ಟ ಅಲ್ವಾ. ಅದನ್ನ ಯಾರಾದ್ರೂ ಬರವಣಿಗೆ ಅಂದ್ರೆ ಕೈಯಲ್ಲೇ ಬರಿಬೇಕು. ನಮ್ಗೆ ಇವಾಗ ಎಷ್ಟು ಈಸಿಯಾಗಿ ನಮ್ಗೆ ಇವಾಗ ಜೆರಾಕ್ಸ್ ಮಾಡ್ಕೊಂಡ್ಬಿಟ್ಟು ನಾವ್ ಇಟ್ಕೊಂಡ್ಬಿಡ್ತೀವಿ. ಆದ್ರೆ ಅವಾಗ ಆತರ ಇರ್ಲಿಲ್ಲ. ಅವ್ರ ಹತ್ರ ಒಂದೇ ಒಂದು ಪ್ರತಿ ಇತ್ತು. ಆ ಪ್ರತಿಯೂ ಸಹ ಅವರಷ್ಟು ಭಾವಪರವಶರಾಗಿ ಓದ್ತಾ ಇದ್ದಿದ್ದಕ್ಕೆ ಅದನ್ನು ಸಹ ಅಕ್ಷರಗಳೆಲ್ಲ ಅಳಿಸಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಪ್ರತಿ ದಿನ ನಿತ್ಯಂ ಭಾಗವತ ಸೇವೆಯ ಸದಾ ಸೇವ್ಯ ಅಂತ ಹೇಳ್ತಾರೆ. ಸೊ ನಾವು ಭಾಗವತಮನ್ನ ಪ್ರತಿ ದಿನ ನಾವು ಓದ್ಬೇಕಾಗತ್ತೆ. ಸೊ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಆ ಆದೇಶವನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಮೊದಲನೇ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಮೊದಲನೇ ಸ್ಕಂದದ ಹೆಸರು ಸೃಷ್ಟಿ. ಸೊ ಇವಾಗ ಮೊದಲನೇ ಸ್ಕಂದಕ್ಕೆ ಹೋಗೋಕಿನ ಮುಂಚೆ ನಮಗ್ ಗೊತ್ತಿರೋ ಹಾಗೇನೆ ಶ್ರೀಮದ್ ಭಾಗವತದಲ್ಲಿ 12 ಕ್ಯಾಂಟೋಗಳಿದೆ. 12 ಕ್ಯಾಂಟೋಗಳಿದೆ ಅಥವಾ 12 ಸ್ಕಂದಗಳು ಅಂತ ಹೇಳ್ಬಿಟ್ಟು ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ನೋಡಿ, ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತವನ್ನ ಏನೆಂದು ವರ್ಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಈ ಭಾಗವತಂ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ನಿಷ್ಕಳಂಕ ಪುರಾಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸ್ಪಾಟ್ಲೆಸ್ ಪುರಾಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಷ್ಕಳಂಕ ಪುರಾಣ ಅಂತಂದ್ರೆ ಏನಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅದರಲ್ಲಿ ಯಾವುದೇ ಕಳಂಕ ಇಲ್ಲ. ಓಕೆ ಮಾತಾಜಿ. ಯಾವುದೇ ಕೊರತೆ ಕೂಡ ಇಲ್ಲ. ಹಾ, ಓಕೆ. ಯಾವುದೇ ಕಲ್ಮಶ ಇಲ್ಲ ಮಾತಾಜಿ. ಯಾವುದೇ ಲೋಪದೋಷಗಳು ಇರೋದಿಲ್ಲ ಮಾತಾಜಿ. ಓಕೆ, ಲೋಪದೋಷ ಇಲ್ಲ, ಕಳಂಕ ಇಲ್ಲ, ಕಲ್ಮಶ ಇಲ್ಲ. ಮತ್ತೆ ಯಾರಾದ್ರೂ ಹೇಳ್ತೀರಾ? ನಿಷ್ಕಳಂಕ ಅಂತಂದ್ರೆ, ಸ್ಪಾಟ್ಲೆಸ್ ಪುರಾಣ ಅಂತಂದ್ರೆ ಅಮಲ ಪುರಾಣ. ಅಮಲ ಪುರಾಣ. ಮಲ ಅಂತಂದ್ರೆ ಗಲೀಜ್ ಅಲ್ವಾ, ಮಲ. ಸೊ ಮಲ ಇಲ್ದಲೇ ಇರುವಂತದ್ದು ಅಮಲ. ಸೊ ಎಲ್ಲವೂ ಸಹ ಆಸ್ಪಿಷಿಯಸ್ ಆಗಿರುವಂತದ್ದು ಪುರಾಣ. ಹೌದು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮತ್ತೆ ಯಾವ್ದು 10 ವಸ್ತುಗಳಿಂದ ಅದು ಕೂಡಿರುತ್ತೋ ಅದಕ್ಕೆ ಅಮಲ ಪುರಾಣ ಅಂತ ಹೇಳ್ತಾರೆ. 10 ವಸ್ತುಗಳ ಮಾತಾಜಿ. ಏನ್ ಮಾತಾಜಿ ಅದು? ಸ್ವರ್ಗ, ವಿಸರ್ಗ, ಪಾಲನೆ, ಪೋಷಣೆ, 10 ವಿಷಯಗಳಿಂದ ಕೂಡಿರುವಂತದ್ದು. ಓಕೆ. ಸೊ ಇವಾಗ ನಿಷ್ಕಳಂಕ ಪುರಾಣ ಅಂತಂದ್ರೆ ಅದರಲ್ಲಿ ನಮ್ಗೆ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ನಾವು ಈ 3 ಗುಣಗಳಿಂದ ಬಂಧಿತರಾಗಿದ್ದೀವಿ ಅಲ್ವಾ. ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಈ ಭಾಗವತಮಲ್ಲಿ ಈ 3 ಗುಣಗಳನ್ನ ಮೀರಿರೋ ವಿಷಯವನ್ನೇ ನಾವು ತಿಳ್ಕೊತಾ ಇರೋದು. ಸೊ ಈ 3 ಸಹ ಈ ಭಾಗವತಮಲ್ಲಿ ಇಲ್ಲ. ಅದಕ್ಕೋಸ್ಕರ ಅದನ್ನ ನಿಷ್ಕಳಂಕ ಪುರಾಣ ಅಂತ ಹೇಳ್ತಾರೆ. ಇವಾಗ ನಮ್ಗೆ ನಾವು ಭಗವದ್ಗೀತೆಯಲ್ಲಿ ನಾವೇನಂತ ತಿಳ್ಕೊಂಡ್ವಿ, ನಾವು ಈ 3 ಗುಣದಲ್ಲಿ ಯಾವುದೇ ಗುಣದಲ್ಲಿ ನಾವ್ ಇದ್ರೂ ಸಹ ಈ 3 ಗುಣದಲ್ಲಿ ಸತ್ವಗುಣ ಅದು ತುಂಬಾ ಶ್ರೇಷ್ಠ ಗುಣ ಅಂತ ಹೇಳ್ತೀವಿ. ಆದ್ರೆ ಸತ್ವಗುಣವೂ ಸಹ ನಮ್ಮನ್ನ ಬಂಧಿಸುತ್ತೆ. ನಮ್ಗೆ ಈ ಇಹ ಬಂಧನಕ್ಕೆ ನಾವು ಇಹ ಬಂಧನದಲ್ಲಿ ನಾವ್ ಇರ್ಬೇಕಾಗತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಅದಕ್ಕೋಸ್ಕರನೇ ಈ
ಭಾಗವತಂ ಏನಿದೆ ಅದು ನಿಷ್ಕಳಂಕ ಪುರಾಣ. ಈ 3 ಗುಣಗಳನ್ನ ಮೀರಿ ಅದು ಶುದ್ಧ ಸತ್ವಗುಣದಲ್ಲಿರುವಂತಹ ಪುರಾಣ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ವ್ಯಾಸದೇವರು ಅವ್ರು ಎಷ್ಟೆಲ್ಲ ಪುರಾಣಗಳನ್ನ ಅವರು ಬರ್ದಿದ್ದಾರೆ ಅಲ್ವಾ, ವೇದ ಸಾಹಿತ್ಯವನ್ನ ಅವರು ಬರ್ದಿದ್ದಾರೆ. ಆದ್ರೂ ಸಹ ಅವರು ಖಿನ್ನ ಮನಸ್ಕತೆಯಲ್ಲಿ ಇರ್ತಾರೆ ಅಲ್ವಾ. ಇವಾಗ ನಮ್ಗೆ ಇವಾಗ ಯೋಚನೆ ಮಾಡಿದ್ರೆ ನಾವ್ ಯಾವ್ದೇ ಇವಾಗ ಬೇರೆಯವರೆಲ್ಲರೂ ಸಹ ನಾನು ಗರುಡ ಪುರಾಣ ಓದೆ, ನಾರದ ಪುರಾಣ ಓದೆ, ಇನ್ನ ಯಾವ್ದೇದೋ ಪುರಾಣಗಳನ್ನ ನಾನು ಓದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ಅಂತಂದ್ರೆ, ಅವರು ಭಾಗವತಮನ್ನ ಅವರು ಗ್ಲೋರಿಫೈ ಮಾಡ್ತಾ ಇದಾರೆ, ಅದರ ಮಹತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇವಾಗ ಯಾರು ಇದನ್ನ ಬರ್ದಿದ್ದಾರೆ, ಈ ಪುರಾಣಗಳನ್ನೆಲ್ಲ ಬರ್ದಿದಾರೋ ಅವ್ರಿಗೇನೆ ಅವ್ರು ಬರ್ದಿರೋ ಪುರಾಣ ತೃಪ್ತಿಯನ್ನ ಕೊಡ್ತಾ ಇಲ್ಲ. ಅವ್ರಿಗೆ ಬರ್ದಿರೋರ್ಗೆ ಈ ಪುರಾಣಗಳು ತೃಪ್ತಿಯನ್ನ ಕೊಡ್ತಾ ಇಲ್ಲ ಅಂತಂದ್ರೆ ಇನ್ನ ಅದನ್ನ ಓದೋರು ಅವರು ತೃಪ್ತಿಯನ್ನ ಪಡ್ಕೊಳ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ. ಸೊ ಇವಾಗ ಅವರು ಕೊನೆಯದಾಗಿ ಅವರು ಬರ್ದಿರೋದು ವೇದವ್ಯಾಸರು ಈ ಭಾಗವತಮನ್ನ. ಅವರು ಈ ಪಾರಮಾರ್ಥಿಕ ಜ್ಞಾನದಲ್ಲಿ ಪ್ರಬುದ್ಧತೆಯನ್ನ ಪಡೆದ ನಂತರ ಅವರು ನಾರದರ ಸೂಚನೆಯ ಮೇರೆಗೆ ಈ ಶ್ರೀಮದ್ ಭಾಗವತಮನ್ನ ಅವರು ಬರ್ದಿದ್ದಾರೆ. ಸೊ ಅದಕ್ಕೆ ಇದು ಏನು ಸರ್ವಶ್ರೇಷ್ಠವಾದ ಪುರಾಣ. ಸೊ ನಾವ್ ಈ ಪುರಾಣವನ್ನ ನಾವು ಓದಿದ್ರೆ ನಾವು ನಮ್ಮ ಪರಮ ಗುರಿ ಅಂತ ನಾವ್ ಏನ್ ತಿಳ್ಕೊಂತಾ ಇದೀವಿ ಅದನ್ನ ನಾವು ಮುಟ್ಟಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ರೀಮದ್ ಭಾಗವತಮನ್ನ ಇಲ್ಲಿ 3ಕ್ಕೆ ಹೋಲಿಸ್ತಾ ಇದ್ದಾರೆ. ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಇಲ್ಲಿ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ. ನಾವ್ ನೆನೆನೆ ತಿಳ್ಕೊಂಡಿರೋ ತರನೇ ಸೊ ಶ್ರೀಮದ್ ಭಾಗವತಂ ಅದು ಸೂರ್ಯನಿಗೆ ಸಮಾನ. ನಮ್ಗೆ ಗೊತ್ತಿರೋ ಹಾಗೇನೆ ಸೂರ್ಯ ಎಲ್ಲಿರ್ತಾನೋ ಅಲ್ಲಿ ಕತ್ತಲ್ ಅನ್ನೋದು ಇರೋದಿಲ್ಲ. ಅದೇ ತರನೇ ಶ್ರೀಮದ್ ಭಾಗವತಂ ಅದು ಜ್ಞಾನದಿಂದ ಕೂಡಿದೆ. ಅದು ಯಾವ ತರ ಜ್ಞಾನ? ನಿಜವಾದ ಜ್ಞಾನದಿಂದ ಕೂಡಿದೆ. ಆ ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಅಜ್ಞಾನ ಅನ್ನೋದಿರೋದಿಲ್ಲ. ಸೊ ನಮ್ಗೆ ಅಜ್ಞಾನದಲ್ಲಿದ್ರೆ ಏನ್ ಪ್ರಾಬ್ಲಮ್ಮು, ಕತ್ಲಲ್ಲಿದ್ರೆ ಏನ್ ಪ್ರಾಬ್ಲಮ್ಮು ಅಲ್ವಾ. ಇವಾಗ ನಾವು ಒಂದು ಕತ್ಲ ಕೋಣೆಯಲ್ಲಿ ನಮ್ಮನ್ನ ಕೂಡ ಹಾಕಿದ್ರೆ ನಮ್ಗೆ ಏನಾಗುತ್ತೆ? ನಾವ್ ಎಷ್ಟು ಭಯದಲ್ಲಿ ಇರ್ತೀವಿ, ಆತಂಕದಲ್ಲಿ ಇರ್ತೀವಿ ಅಲ್ವಾ. ಸೊ ಅದೇ ತರನೇ ನಾವು ಅಜ್ಞಾನದಲ್ಲಿ ಇದ್ದಾಗ್ಲೂ ಸಹ ನಾವು ಆತಂಕದಲ್ಲಿ ಇರ್ತೀವಿ. ಸೊ ನಮ್ಗೆ ಇಷ್ಟು ದಿನ ನಾವು ಅಜ್ಞಾನದಲ್ಲಿ ಇದ್ವಿ, ನಮ್ಗೆ ನಾವ್ ಯಾರಂತಾನೆ ಗೊತ್ತಿರ್ಲಿಲ್ಲ ಅಲ್ವಾ. ಇವಾಗ ನಮ್ಗೆ ಯಾವಾಗ ನಾವು ದೇಹ ಅಲ್ಲ ಆತ್ಮ ಅಂತ ಗೊತ್ತಾಗಿ ನಾವು ಭಗವಂತನ ವಿಭಿನ್ನ ಅಂಶ ಅಂತ ಗೊತ್ತಾದ್ಮೇಲೆ ನಮ್ಗೆ ಇವಾಗ ಎಷ್ಟು ಆತಂಕ ಕಡಿಮೆ ಆಗಿದೆ ಅಲ್ವಾ. ನಾವ್ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ನಮ್ಮಲ್ಲಿ ಮೊದಲು ಬದಲಾವಣೆ ಆಗದೇನೆ ನಾವು ಭಯದಿಂದ ನಾವು ಏನು ಭಯ ಅನ್ನೋದು ಹೊರಟೋಗುತ್ತೆ ಅನ್ನೋದೇ ನಮ್ಗೆ ಹೇಳಿರೋದು ಅಲ್ವಾ. ಅದೇ ತರನೇ ಈಗ ಭಾಗವತಮನ್ನ ನಾವು ಓದಿದ್ರೆ ನಾವು 3ನ್ನ ಕಳ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಕಳ್ಕೊಳ್ಲಿಕ್ಕೆ ತಯಾರಿದ್ದೀರಾ? ಆಕ್ಚುಲಿ ಇಲ್ಲಿ ಪಡ್ಕೋತಾ ಇದೀವಿ ಅನ್ನೋದಕ್ಕಿಂತ ಕಳ್ಕೊತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. 3ನ್ನ ಕಳ್ಕೊತೀವಂತೆ ನಾವು. ಸೊ ಏನ್ ಕಳ್ಕೊತೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಸೊ ನಾವು ಕಳ್ಕೊಳೋದಕ್ಕೆ ನಮ್ಗೆ ಓಕೆನಾ? ನಾವು ಇಷ್ಟಪಡ್ತೀವ ಏನನ್ನಾದ್ರೂ ಕಳ್ಕೊಳ್ಲಿಕ್ಕೆ? ಹೌದು, ಇದ್ರೊಳಗೆ ನಾವು ಕಳ್ಕೊಳ್ಳೋದು ಮಾತಾಜಿ ಭಯ, ಅಜ್ಞಾನ, ಜ್ಞಾನ ಮತ್ತೆ ನಮ್ದು ಅಹಂಕಾರ. ಅಹಂಕಾರ. ಓಕೆ ತ್ರಿಗುಣಗಳ ಮಾತಾಜಿ. ಮಾತಾಜಿ. ತ್ರಿಗುಣಗಳ ಮಾತಾಜಿ. ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, 3ನ್ನ ನಾವ್ ಏನ್ ಕಳ್ಕೊತೀವಿ ಅಂತಂತಂದ್ರೆ ಭಯ, ರಾಗ, ಶೋಕ, ಈ 3ನ್ನ ನಾವ್ ಕಳ್ಕೊತೀವಂತೆ. ಸೊ ಇವಾಗ ನಮ್ಗೆ ಇವಾಗ ಹಿಂದೆ ನಡೆದಿರೋದು ಕುರಿತಾಗಿ ನಮ್ಗೆ ಶೋಕ ಇದೆ ಅಲ್ವಾ. ಅಯ್ಯೋ ನಾನು ಏನೋ ಆಗ್ಬೇಕಾಗಿತ್ತು, ಆದ್ರೆ ನಾನು ಇವಾಗ ಈ ತರ ಆಗ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ್ಲೂ ಹಿಂದಿನದನ್ನ ಕುರಿತು ನಾವ್ ಯಾವಾಗ್ಲೂ ಶೋಕದಲ್ಲಿ ಇರ್ತೀವಿ ಅಲ್ವಾ. ಮತ್ತೆ ನಮ್ಗೆ ಈಗ ವರ್ತಮಾನದಲ್ಲಿ ಇರೋದ್ರ ಬಗ್ಗೆ ನಮ್ಗೆ ರಾಗ ಅಲ್ವಾ. ಅಯ್ಯೋ ಇದು ನನ್ನ ಮನೆ, ಇದು ನನ್ನವರು ಅಂತ ಹೇಳ್ಬಿಟ್ಟು ನಾವು ರಾಗದಲ್ಲಿ ಇರ್ತೀವಿ, ರಾಗ ಭಾವನೆಯಲ್ಲಿ ಇರ್ತೀವಿ. ಮತ್ತೆ ನಮ್ಗೆ ಭವಿಷ್ಯದ ಕುರಿತಾಗಿ ಯಾವಾಗ್ಲೂ ಸಹ ನಾವು ಆತಂಕದಲ್ಲಿ ಇರ್ತೀವಿ, ಭಯದಲ್ಲಿ ಇರ್ತೀವಿ. ಅಯ್ಯೋ ನನಗೇನಾಗುತ್ತೆ, ನನ್ನ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ನಾವು ಈ ಭಾಗವತಂಗೆ ಶರಣಾದ್ರೆ, ಭಾಗವತಮನ್ನ ನಾವು ಶ್ರವಣ ಮಾಡಿದ್ರೆ ಅಥವಾ ನಾವು ಅದನ್ನ ಪಠಣ ಮಾಡಿದ್ರೆ ನಾವು ಈ 3ರಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಭಯ ಶೋಕಾದಿ ವರ್ಜಿತ ಅಂತ ಹೇಳ್ಬಿಟ್ಟು ನಾವು ಹೇಗೆ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವೋ ಅದೇ ತರನೇ ನಾವು ಭಾಗವತಂನ ಆಶ್ರಯವನ್ನ ಪಡೆದ್ರೆ ನಾವು ಶೋಕ, ರಾಗ, ಭಯ ಈ 3ರಿಂದ ನಾವು ಮುಕ್ತರಾಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಈ ಭಾಗವತಮನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಕಳಿತ ಫಲ ಅಂದ್ರೆ ಮಾಗಿರುವಂತಹ ಮಾವಿನ ಹಣ್ಣಿಗೆ ಹೋಲಿಸ್ತಾರೆ. ಇವಾಗ ಮಾವಿನ ಹಣ್ಣು ರಾಜ ಅಲ್ವಾ, ಎಲ್ಲಾ ಹಣ್ಣುಗಳಲ್ಲಿ ರಾಜ. ಅದ್ರಲ್ಲೂ ಸಹ ಇದು ಯಾವ ತರ ಮಾವಿನ ಹಣ್ಣು ಅಂತಂತಂದ್ರೆ ಚೆನ್ನಾಗಿ ಮಾಗಿರುವಂತಹ ಮಾವಿನ ಹಣ್ಣು. ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಚಿಪ್ಪೆನೂ ಸಹ ಇಲ್ಲ, ಒಳಗಡೆ ವಾಟೆ ಅಂತ ಏನ್ ಹೇಳ್ತೀವೋ ಅದನ್ನು ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದನ್ನ ಎಷ್ಟು ರಸಭರಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು ಈ ಶ್ರೀಮದ್ ಭಾಗವತಮನ್ನ. ಮತ್ತೆ ಇನ್ನ ಒಂದಕ್ಕೆ ಏನಕ್ಕೆ ಹೋಲಿಸ್ತಾರೆ ಅಂತಂದ್ರೆ ಮೋಹಿನಿ ಮೂರ್ತಿಗೆ ಹೋಲಿಸ್ತಾರೆ. ಸೊ ಇವಾಗ ಇದ್ರ ಮೊದಲು 2 ಕೊಟ್ಟಿರೋ ಹೋಲಿಕೆಗಳು ಇದು ಭಗವತ್ ಭಕ್ತರಿಗೆ. ಸೊ ಭಗವಂತನ ಭಕ್ತರಿಗೆ ಈ 2ನ್ನು ಸಹ ಅದು ಅಪ್ಲೈ ಆಗುತ್ತೆ. ಈ ಮೋಹಿನಿ ಮೂರ್ತಿ ಅನ್ನೋದು ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ ಯಾರು ಭಗವಂತನನ್ನ ನಂಬೋದಿಲ್ಲ, ನಾಸ್ತಿಕರು ಇರ್ತಾರೆ, ಅವ್ರಿಗೆ ಈ ಭಾಗವತಮನ್ನ ಮೋಹಿನಿ ಮೂರ್ತಿಗೆ ಹೋಲಿಸ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಮೋಹಿನಿ ಮೂರ್ತಿಯನ್ನ ನೋಡಿದಾಗ ಈಗ ರಾಕ್ಷಸರೆಲ್ಲರನ್ನೂ ಸಹ ಅವರು ಮೋಹ ಪರವಶರಾಗ್ತಾರೆ ಅಲ್ವಾ.
ಸೊ ಅವ್ರು ಮೋಹಿನಿ ಮೂರ್ತಿಯನ್ನ ನೋಡ್ತಾ ನೋಡ್ತಾ ಅವರು ಅವ್ರ ಹತ್ರ ಇರುವಂತಹ ಅಮೃತ ಕಳಶವನ್ನ ಮೋಹಿನಿಗೆ ಕೊಡ್ತಾರೆ ಅಲ್ವಾ. ಮೋಹಿನಿ ಸರಿಯಾಗಿ ಹಂಚುತ್ತಾಳೆ ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ಅವ್ರು ಮೋಸ ಹೋಗ್ತಾರೆ ಅಲ್ವಾ. ಅದೇ ತರನೇ ಈಗ ಭಾಗವತಮನ್ನ ಅವರು ಓದ್ದಾಗ್ಲೂ ಸಹ ಅವ್ರಿಗೆ ಹೇಗೆ ಅದನ್ನ ಅರ್ಥ ಮಾಡ್ಕೋಬೇಕು, ಆಸ್ ಇಟ್ ಈಸ್ ಯಥಾರೂಪದಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದು ಅವ್ರಿಗೆ ಮಿಸ್ಟರಿ ತರ ಅವ್ರಿಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 3ಕ್ಕೆ ಇಲ್ಲಿ ಭಾಗವತಮನ್ನ ಹೋಲಿಸ್ತಾ ಇದ್ದಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈ 12 ಸ್ಕಂದಗಳನ್ನ ಭಾಗವತಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಅವರು ಗ್ರಂಥಾವತಾರದಲ್ಲಿ ಕಲಿಯುಗದಲ್ಲಿ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ. ಮತ್ತೆ ಮೊದಲನೇ ಸ್ಕಂದವನ್ನ ಭಗವಂತನ ಪಾದಾರವಿಂದಗಳಿಗೆ ಅವ್ರು ಹೋಲಿಸ್ತಾರೆ ಅಲ್ವಾ, ಒಂದು ಪಾದಕ್ಕೆ ಅವ್ರು ಇವಾಗ ಹೋಲಿಸ್ತಾ ಇದ್ದಾರೆ. ಸೊ ಇವಾಗ ಅದನ್ನ ದರ್ಶನವನ್ನ ನಾವು ಮಾಡ್ಕೊಳ್ಳಂತೆ ಇವತ್ತಿನಿಂದ ಮೊದಲನೇ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಮೊದಲನೇ ಸ್ಕಂದಕ್ಕೆ ಹೋಗೋಕಿನ ಮುಂಚೆ ಆ ಮೊದಲನೇ ಸ್ಕಂದದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳಂತೆ. ಸೊ ಇವಾಗ 12 ಸ್ಕಂದದಲ್ಲಿ ಪ್ರತಿಯೊಂದು ಸ್ಕಂದದಲ್ಲೂ ಸಹ ಹಲವಾರು ಅಧ್ಯಾಯಗಳಿದೆ. ಅದೇ ತರನೇ ಈ ಮೊದಲನೇ ಸ್ಕಂದದಲ್ಲೂ ಸಹ ಆ ಸೃಷ್ಟಿ ಅಂತ ನಾವೇನ್ ಕರಿತೀವಿ, ಈ ಸ್ಕಂದದಲ್ಲಿ 19 ಅಧ್ಯಾಯಗಳಿದೆ. ಸೊ ಈ 19 ಅಧ್ಯಾಯಗಳು ಯಾವುದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳಂತೆ. ಸೊ ಈ 19 ಅಧ್ಯಾಯಗಳಲ್ಲಿ ಮೊದಲ 3 ಅಧ್ಯಾಯಗಳು ನೈಮಿಷಾರಣ್ಯದ ಋಷಿಗಳು ಮತ್ತು ಸೂತ ಮುನಿ ಗೋಸ್ವಾಮಿಗಳ ನಡುವಿನ ಸಂಭಾಷಣೆಯನ್ನ ಅದು ನಮ್ಗೆ ತಿಳಿಸಿಕೊಡುತ್ತೆ. ಅಧ್ಯಾಯ 1ರಲ್ಲಿ ನೈಮಿಷಾರಣ್ಯದ ಋಷಿಗಳು 6 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಭಗವದ್ಗೀತೆನೂ ಸಹ ಶುರುವಾಗಿರೋದು ಅರ್ಜುನನ 5 ಪ್ರಶ್ನೆಗಳಿಂದ, 5 ಗೊಂದಲಗಳಿಂದ ಅಲ್ವಾ. ಸೊ ನಾವ್ ಇವಾಗ ಆ 5 ಗೊಂದಲಗಳನ್ನ ನಾವು ಜ್ಞಾಪಿಸ್ಕೋಬಹುದಾ? ಅರ್ಜುನನ ಆ 5 ಗೊಂದಲಗಳು ಏನಿತ್ತು ಅಂತ ಹೇಳ್ಬಿಟ್ಟು. ಸಂತೋಷವಿಲ್ಲದಿರುವುದು, ಹರೇ ಕೃಷ್ಣ. ಸಹಾನುಭೂತಿ, ಸಹಾನುಭೂತಿ, ಪಾಪದ ಪ್ರಕ್ರಿಯೆ, ಪಾಪ ಪ್ರಜ್ಞೆ ಕುಟುಂಬ ಸಂಪ್ರದಾಯ, ಕುಟುಂಬ ಸಂಪ್ರದಾಯದ ನಾಶ ಆಗುತ್ತೆ ಅಥವಾ ವರ್ಣ ನಿರ್ಣಯವನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು 5 ಗೊಂದಲಗಳಿಂದ ನಮ್ಗೆ ಭಗವದ್ಗೀತಾ ಶುರುವಾಗುತ್ತೆ ಅಲ್ವಾ. ಆ 5 ಗೊಂದಲಗಳು ಇದ್ದಿದ್ದಕ್ಕೇನೆ ನಮ್ಗೆ ಶ್ರೀಕೃಷ್ಣ ಭಗವದ್ಗೀತೆನ ಹೇಳ್ತಾರೆ. ಅದೇ ತರನೇ ಇಲ್ಲೂ ಸಹ ನೈಮಿಷಾರಣ್ಯದ ಋಷಿಗಳು 6 ಪ್ರಶ್ನೆಗಳನ್ನ ಸೂತ ಗೋಸ್ವಾಮಿ ಅವ್ರಿಗೆ ಕೇಳ್ತಾರೆ. ಸೊ ಈ 6 ಪ್ರಶ್ನೆಗಳಿಗೆ ಉತ್ತರವಾಗಿ ಸೂತ ಗೋಸ್ವಾಮಿಗಳು ಭಾಗವತಮನ್ನ ಅವರು ಹೇಳ್ತಾ ಇದ್ದಾರೆ. ಮತ್ತೆ 2ನೇ ಮತ್ತೆ 3ನೇ ಅಧ್ಯಾಯದಲ್ಲಿ ಸೂತ ಗೋಸ್ವಾಮಿಯವರು ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅವರು ಸ್ಥಾಪಿಸ್ತಾರೆ. ಅಂದ್ರೆ ಅವರು ನೈಮಿಷಾರಣ್ಯ ಋಷಿಗಳು ಏನು 6 ಪ್ರಶ್ನೆಗಳನ್ನ ಕೇಳಿರ್ತಾರೋ ಅದಕ್ಕೆ ಅವರು ಉತ್ತರವನ್ನ ಕೊಡ್ತಾರೆ 2ನೇ ಮತ್ತೆ 3ನೇ ಅಧ್ಯಾಯದಲ್ಲಿ. ಅದಾದ್ಮೇಲೆ ಅಧ್ಯಾಯ 4ರಲ್ಲಿ ಶ್ರೀಲ ವ್ಯಾಸದೇವರು ಅವರು ಎಲ್ಲಾ ವೇದಗಳ ಗ್ರಂಥಗಳ ಸಂಕಲನಕಾರ ಅಲ್ವಾ, ರಚನೆ ಮಾಡಿರೋರು ಅವರೇನೆ. ಆದ್ರೂ ಸಹ ಅವ್ರಿಗೆ ಅತೃಪ್ತಿ ಇದೆ, ಅದನ್ನ ನಾವು ಅಧ್ಯಾಯ 4ರಲ್ಲಿ ನೋಡ್ತೀವಿ. ಅದಾದ್ಮೇಲೆ ಅಧ್ಯಾಯ 5, 6ರಲ್ಲಿ ನಾರದ ಮುನಿಗಳು ವೇದವ್ಯಾಸರ ಗುರುಗಳು ಅವರಿಬ್ಬರ ನಡುವಿನ ಸಂಭಾಷಣೆನ ನಾವು ನೋಡ್ತೀವಿ 5 ಮತ್ತೆ 6ನೇ ಅಧ್ಯಾಯದಲ್ಲಿ. ಸೊ 5ನೇ ಅಧ್ಯಾಯದಲ್ಲಿ ಭಕ್ತಿಯ ಮಹಿಮೆಯನ್ನ ನಾವು ತಿಳ್ಕೊತಾ ಇದೀವಿ. ಮತ್ತೆ ನಾರದ ಮುನಿಗಳು ಅವರ ಹಿಂದಿನ ಜೀವನವನ್ನ ವ್ಯಾಸದೇವರಿಗೆ ಅವರು ತಿಳಿಸಿಕೊಡ್ತಾರೆ. ಅಧ್ಯಾಯ 6ರಲ್ಲಿ ನಾರದ ಮುನಿ ಅವ್ರು ಹೇಗೆ ನಾರದ ಮುನಿ ಆಗ್ತಾರೆ ಅನ್ನೋದನ್ನ ನಮ್ಗೆ ಹೇಳ್ತಾರೆ. ಆ ಪರಿಪೂರ್ಣತೆ ಹೇಗೆ ಬರುತ್ತೆ ಅನ್ನೋದನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಅಧ್ಯಾಯ 7ರಲ್ಲಿ ಅಶ್ವತ್ಥಾಮನಿಗೆ ಶಿಕ್ಷೆ, ಅವನ ಅಶ್ವತ್ಥಾಮ ಶಿಕ್ಷೆಗೆ ಒಳಗಾಗೋದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅಧ್ಯಾಯ 8ರಲ್ಲಿ ರಾಣಿ ಕುಂತಿ ಅಂದ್ರೆ ಕುಂತಿ ಮಹಾರಾಣಿಯ ಸ್ತುತಿ ಅಥವಾ ಕುಂತಿ ಸ್ತುತಿ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ನಾವು ತಿಳ್ಕೊತಾ ಇದೀವಿ. ಮತ್ತೆ ಯುಧಿಷ್ಠರನ ಶೋಕ ಅಂದ್ರೆ ಇವಾಗ ಯುಧಿಷ್ಠರ ಯುದ್ಧ ಎಲ್ಲ ಆದ್ಮೇಲೆ ಅವರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಅಯ್ಯೋ ನನ್ನಿಂದ ನಾನು ರಾಜನಾಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಜನ ಮರಣವನ್ನ ಅಪ್ಪಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಪಟ್ಟಾಭಿಷೇಕವನ್ನ ಮಾಡ್ಕೊಳ್ಲಿಕ್ಕೇನೆ ಅವರು ತಯಾರಾಗಿಲ್ಲ. ಸೊ ಯುಧಿಷ್ಠರ ಅವನ ಪ್ರಲಾಪವನ್ನ ನಾವು ನೋಡ್ತಾ ಇದೀವಿ 8ನೇ ಅಧ್ಯಾಯದಲ್ಲಿ. ಅದಾದ್ಮೇಲೆ ಯುಧಿಷ್ಠರನ್ನ ಮನ ಒಲಿಸ್ಲಿಕ್ಕೆ ಶ್ರೀಕೃಷ್ಣನು ಸಹ ಪ್ರಯತ್ನವನ್ನ ಪಡ್ತಾರೆ, ವ್ಯಾಸದೇವರು ಸಹ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಅವರು ಯಾವ್ದಕ್ಕೂ ಸಹ ಅವರು ಸಮ್ಮತಿಯನ್ನು ಸೂಚಿಸೋದಿಲ್ಲ. ಸೊ ಕೊನೆಗೆ ಕೃಷ್ಣ ಅವರನ್ನ ಭೀಷ್ಮರ ಹತ್ರ ಕರ್ಕೊಂಡ್ ಬರ್ತಾರೆ. ಇವಾಗ ಭೀಷ್ಮ ಶರಶಯ್ಯ ಮೇಲೆ ಮಲ್ಕೊಂಡಿರ್ತಾರೆ. ಭೀಷ್ಮದೇವ ಅವರು ಯುಧಿಷ್ಠರನಿಗೆ ಅವ್ರಿಗೆ ಸೂಚನೆಗಳನ್ನ ಕೊಡ್ತಾರೆ. ಅದಾದ್ಮೇಲೆ ಭೀಷ್ಮ ಅವರು ತಮ್ಮ ದೇಹ ತ್ಯಾಗವನ್ನ ಮಾಡೋದನ್ನ ನಾವು ನೋಡ್ತೀವಿ. ಅಧ್ಯಾಯ 10 ಮತ್ತೆ 11ರಲ್ಲಿ ಏನಾಗುತ್ತೆ ಅಂತಂದ್ರೆ ಶ್ರೀಕೃಷ್ಣ ಇಷ್ಟು ದಿವಸ ಅವರು ಯುದ್ಧ ಆಗೋ ಸಮಯದಲ್ಲಿ ಮತ್ತೆ ಯುದ್ಧ ಆದ್ಮೇಲೆ ಅವರು ಹಸ್ತಿನಾಪುರದಲ್ಲೇ ಇರ್ತಾರೆ. ಈಗ ಅವರು ಹಸ್ತಿನಾಪುರವನ್ನ ತೊರೆದು ಅವರು ದ್ವಾರಕಕ್ಕೆ ಹೋಗ್ತಾ ಇದ್ದಾರೆ. 10 ಮತ್ತೆ 11ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡ್ತಾ ಇದೀವಿ. ಅದಾದ್ಮೇಲೆ ಅಧ್ಯಾಯ 12ರಲ್ಲಿ ಪರೀಕ್ಷಿತ ಮಹಾರಾಜನ ಜನನ ಅಂದ್ರೆ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನ ಜನನವನ್ನ ನೋಡ್ತಾ ಇದೀವಿ. ಮತ್ತೆ ಅವನ ಗುಣಗಳು, ಆ ಗುಣಗಳನ್ನ ಬ್ರಾಹ್ಮಣರು ವೈಭವೀಕರಿಸ್ತಾರೆ, ಅದನ್ನ ನಾವು ತಿಳ್ಕೊತಾ ಇದೀವಿ. ಅಧ್ಯಾಯ 13 ಮತ್ತೆ 15ರಲ್ಲಿ ಪಾಂಡವರು ನಿವೃತ್ತರಾಗಲು ಕಾರಣವಾದ ಘಟನೆಗಳನ್ನ ನಾವು ನೋಡ್ತಾ ಇದೀವಿ. ಸೊ ಈ 13ನೇ ಅಧ್ಯಾಯದಲ್ಲಿ ಏನಿದೆ ಅಂತಂದ್ರೆ
ವಿದುರ ಅವ್ರು ಇವಾಗ ತೀರ್ಥಯಾತ್ರೆಗೆ ಹೋಗಿರ್ತಾರೆ ಅಲ್ವಾ, ಅವರು ಆ ಕುರುಕ್ಷೇತ್ರ ಯುದ್ಧ ಆದಾಗ ವಿದುರ ಅಲ್ಲಿ ಹಸ್ತಿನಾಪುರದಲ್ಲಿ ಇರೋದಿಲ್ಲ. ಯುದ್ಧ ಎಲ್ಲ ಮುಗಿದ್ಮೇಲೆ ಅವರು ಹಸ್ತಿನಾಪುರಕ್ಕೆ ಬರ್ತಾರೆ. ಮತ್ತೆ ಅವರು ಧೃತರಾಷ್ಟ್ರನಿಗೆ ಅವರನ್ನ ಮೋಕ್ಷವನ್ನ ಪಡಿಲಿಕ್ಕೆ ಅವರು ಮತ್ತೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಅದಾದ್ಮೇಲೆ ನಾರದ ಮುನಿನೂ ಸಹ ಯುಧಿಷ್ಠಿರ ಮಹಾರಾಜನಿಗೆ ಕೆಲವು ಆದೇಶಗಳನ್ನ ಕೊಡ್ತಾರೆ. ಅಧ್ಯಾಯ 14ರಲ್ಲಿ ಈ ಕಲಿಯುಗದ ವೈಪರೀತ್ಯಗಳನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಅರ್ಜುನ ಕೃಷ್ಣನನ್ನ ಅವರು ಭೇಟಿಯಾಗಿ ಅವರ ಕುಶಲ ಕ್ಷೇಮ ಸಮಾಚಾರವನ್ನ ವಿಚಾರಿಸ್ಕೊಂಡ್ ಬರ್ಲಿಕ್ಕೆ ಹೋಗಿರ್ತಾರೆ. ಅವರು ವಾಪಸ್ ಬಂದ್ಮೇಲೆ ಕೃಷ್ಣನ ನಿರ್ಗಮನದ ಬಗ್ಗೆ ಯುಧಿಷ್ಠಿರನಿಗೆ ಗೊತ್ತಾಗತ್ತೆ ಅರ್ಜುನನಿಂದ. ಅಧ್ಯಾಯ 15ರಲ್ಲಿ ಪಾಂಡವರ ಮೇಲೆ ಕೃಷ್ಣನ ದಯೆ ಮತ್ತು ಪಾಂಡವರ ನಿವೃತ್ತಿ ಇದನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಅಧ್ಯಾಯ 16 ಮತ್ತೆ 18ರಲ್ಲಿ ಪರೀಕ್ಷಿತ ಮಹಾರಾಜ ನಿವೃತ್ತಿಗೆ ಕಾರಣವಾಗುವ ಘಟನೆಗಳನ್ನ ನಾವು ನೋಡ್ತೀವಿ. ಅಂದ್ರೆ ಅವರು ತಮ್ಮ ರಾಜ್ಯವನ್ನ ತೊರೆದು ಅವರು ಗಂಗಾ ನದಿಗೆ ಕಡೆಗೆ ಬರ್ಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅಧ್ಯಾಯ 16ರಲ್ಲಿ ಧರ್ಮ ಮತ್ತೆ ಭೂಮಿಯ ನಡುವಿನ ಸಂಭಾಷಣೆ. ಸೊ ಧರ್ಮ ಎತ್ತಿನ ರೂಪದಲ್ಲಿ ಇರುತ್ತೆ, ಭೂಮಿ ಅವರು ಹಸುವಿನ ರೂಪದಲ್ಲಿ ಇರ್ತಾರೆ. ಅವರಿಬ್ಬರ ನಡುವಿನ ಸಂಭಾಷಣೆನ ನಾವು ನೋಡ್ತೀವಿ. ಅದಾದ್ಮೇಲೆ ಅಧ್ಯಾಯ 17ರಲ್ಲಿ ಪರೀಕ್ಷಿತ ಮಹಾರಾಜ ಅವರು ತನ್ನ ರಾಜ್ಯವನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಾಗ ಅವರು ಈ ಘಟನೆಯನ್ನ ನೋಡ್ತಾರೆ. ಕಲಿ ಅವರು ಎತ್ತಿಗೆ ಅವರು ಹಾನಿಯನ್ನ ಉಂಟು ಮಾಡಿರೋದನ್ನ ನೋಡ್ತಾರೆ. ಆಗ ಅವರು ಪರೀಕ್ಷಿತ ಮಹಾರಾಜ ಕಲಿಗೆ ದಂಡನೆಯನ್ನ ಕೊಡ್ತಾರೆ. ಅಧ್ಯಾಯ 18ರಲ್ಲಿ ಪರೀಕ್ಷಿತ ಮಹಾರಾಜ ಅವರು ಶಾಪಗ್ರಸ್ತರಾಗ್ತಾರೆ ಬ್ರಾಹ್ಮಣ ಹುಡುಗನಾದ ಶೃಂಗಿಯಿಂದ. ಅಧ್ಯಾಯ 19ರಲ್ಲಿ ಈ ಶ್ರೀಮದ್ ಭಾಗವತದ ಗೋಚರಿಸುವಿಕೆಗೆ ಕಾರಣವಾದ ಘಟನೆಗಳನ್ನ ನಾವು ನೋಡ್ತೀವಿ. ಅಂದ್ರೆ ಈಗ ಪರೀಕ್ಷಿತ ಮಹಾರಾಜ ಅವರು ಶುಕ ಮುನಿಗಳನ್ನ ಭೇಟಿಯಾಗಿ ಸಾಯುವ ಮನುಷ್ಯನ ಕರ್ತವ್ಯವೇನು ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಶುಕ ಮುನಿಗಳು ಭಾಗವತಮನ್ನ ಶ್ರವಣ ಮಾಡ್ಲಿಕ್ಕೆ ಅವ್ರಿಗೆ ಹೇಳ್ತಾರೆ. ಸೊ ನಾವು ಮೊದಲನೇ ಸ್ಕಂದದಲ್ಲಿ ಈ 19 ಅಧ್ಯಾಯಗಳನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದು ಈ ಮೊದಲನೇ ಸ್ಕಂದದ ಪಕ್ಷಿ ನೋಟ. ಸೊ ಇವಾಗ ನಾವು ಮೊದಲನೇ ಸ್ಕಂದಕ್ಕೆ ಹೋಗೋಣಂತೆ. ಸೊ ಈ ಮೊದಲನೇ ಸ್ಕಂದದ ಅಧ್ಯಾಯ 1ರ ಹೆಸರು ಋಷಿಗಳ ಪ್ರಶ್ನೆ. ಸೊ ಮೊದಲನೇ ಸ್ಕಂದದ ಹೆಸರು ಸೃಷ್ಟಿ, ಅದರಲ್ಲಿ ಅಧ್ಯಾಯ 1ರ ಹೆಸರು ಋಷಿಗಳ ಪ್ರಶ್ನೆ. ಸೊ ಇವಾಗ ಇದರಲ್ಲಿ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಮೊದಲ 3 ಶ್ಲೋಕಗಳು ಇದನ್ನ ಮುನ್ನುಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮ್ಗೆ ಈಗ ಭಾಗವತಮನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಇಲ್ಲಿ ಒಂದು ವೇದಿಕೆಯನ್ನ ಅವರು ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ ವೇದವ್ಯಾಸರು. ಸೊ ಭಾಗವತಂನ ಮಹಿಮೆಗಳನ್ನ ಹೇಳ್ತಾ ಇದ್ದಾರೆ, ಮತ್ತೆ ನಮ್ಮ ಗುರಿ ಏನು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ ಈ 3 ಶ್ಲೋಕದಲ್ಲಿ. ಸೊ ಅದಾದ್ಮೇಲೆ ಮುಂದಿನ 4ರಿಂದ 8ನೇ ಶ್ಲೋಕದಲ್ಲಿ ಋಷಿಗಳು ಏನ್ ಮಾಡ್ತಾ ಇದ್ದಾರೆ, ಅವರು ಈ ಭಾಗವತಮನ್ನ ಕೇಳಲಿಕ್ಕೆ ಶ್ರವಣ ಮಾಡ್ಲಿಕ್ಕೆ ಅವರು ಮತ್ತೆ ಒಂದು ವೇದಿಕೆಯನ್ನ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ಕೇಳಿಕಿನ ಮುಂಚೆ ಭಾಗವತಮನ್ನ ನಮ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು 6 ಪ್ರಶ್ನೆಗಳನ್ನ ಕೇಳಿಕಿನ ಮುಂಚೆ ಸೂತ ಗೋಸ್ವಾಮಿಗಳು ಅವರನ್ನ ವೈಭವೀಕರಿಸ್ತಾ ಇದ್ದಾರೆ. ಅವ್ರು ಇವಾಗ ಸೂತ ಗೋಸ್ವಾಮಿಗಳೇ ಈಗ ಭಾಗವತಮನ್ನ ಅವರು ಕೀರ್ತನೆಯನ್ನ ಮಾಡ್ತಾ ಇರೋದು, ಅದನ್ನ ಹೇಳ್ತಾ ಇರೋದು ಸೂತ ಗೋಸ್ವಾಮಿಗಳು. ಸೊ ಆ ಕೀರ್ತನಕಾರರನ್ನ ಅವರು ವೈಭವೀಕರಿಸ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೆಲ್ಲ ಶ್ಲೋಕಗಳು ಅಂದ್ರೆ ಇವಾಗ ಸ್ಕಂದ 1ರ ಅಧ್ಯಾಯ 1ರಲ್ಲಿ 23 ಶ್ಲೋಕಗಳಿದೆ. ಆ ಮಿಕ್ಕಿದ ಶ್ಲೋಕಗಳೆಲ್ಲ 9ನೇ ಶ್ಲೋಕದಿಂದ 23ನೇ ಶ್ಲೋಕದ ತನಕ ಈಗ ಋಷಿಗಳು ಕಲಿಯುಗದ ಪರಿಸ್ಥಿತಿಯನ್ನ ವಿವರಿಸ್ತಾರೆ. ಕಲಿಯುಗ ಯಾವ ತರ ಇರುತ್ತೆ, ಕಲಿಯುಗದ ಜನಗಳು ಎಷ್ಟು ಕಷ್ಟವನ್ನ ಪಡ್ಬೇಕಾಗತ್ತೆ, ಆ ಲೋಕ ಕಲ್ಯಾಣ ಆಗ್ಬೇಕು ಈ ಕಲಿಯುಗದ ಜನಗಳಿಗೆ ಅಂತ ಹೇಳ್ಬಿಟ್ಟು ಏನನ್ನ ಮಾಡ್ಬೇಕು ಅಂತ ನೋಡಿ. ಅವ್ರಿಗೆ ಇನ್ನ ಮುಂದೆ ಕಲಿಯುಗ ಬರ್ಬೇಕು, ಇವಾಗ ಇನ್ನ ಅದು ಸಂಧ್ಯಾ ಕಾಲದಲ್ಲಿ ಇರುತ್ತೆ, ಆದ್ರೂ ಸಹ ಅವ್ರಿಗೆ ಆ ಕಲಿಯುಗದ ಜನಗಳ ಬಗ್ಗೆ ಎಷ್ಟು ಕಾಳಜಿ ಇದೆ. ಸೊ ಅವರ ಕಲ್ಯಾಣಕ್ಕೋಸ್ಕರ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಮತ್ತೆ ಅದರ ಸಂಬಂಧವಾಗಿ 6 ಪ್ರಶ್ನೆಗಳನ್ನ ಅವರು ಸೂತ ಗೋಸ್ವಾಮಿಗಳಿಗೆ ಅವ್ರು ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು ಒಂದು ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ಮೊದಲನೇ ಶ್ಲೋಕ ಅದು ನಮಗೆ ಸಂಬಂಧವನ್ನ ತಿಳಿಸಿಕೊಡುತ್ತೆ, ನಮಗೂ ಮತ್ತೆ ಭಗವಂತನಿಗೆ ಇರುವ ಸಂಬಂಧವನ್ನ ನಮ್ಗೆ ತಿಳಿಸಿಕೊಡುತ್ತೆ, ಸಂಬಂಧ ಜ್ಞಾನವನ್ನ ಕೊಡುತ್ತೆ. ಮತ್ತೆ 2ನೇ ಶ್ಲೋಕ ನಮ್ಗೆ ಅಭಿಧೇಯ, ಮತ್ತೆ ಆ ಸಂಬಂಧ ಈಗ ನಾವು ನಾವು ಕಳಚ್ಕೊಂಡ್ಬಿಟ್ಟಿದೀವಿ, ಆ ಸಂಬಂಧದಿಂದ ನಾವು ದೂರ ಬಂದಿದೀವಿ, ನಾವು ಹೇಗೆ ನಾವು ಆ ಸಂಬಂಧವನ್ನ ಮತ್ತೆ ಪುನರ್ಸ್ಥಾಪನೆ ಮಾಡ್ಕೊಳೋದು ಅದ್ರ ಬಗ್ಗೆ ನಮ್ಗೆ ತಿಳಿಸಿಕೊಡುತ್ತೆ 2ನೇ ಶ್ಲೋಕ. ಮತ್ತೆ 3ನೇ ಶ್ಲೋಕ ಪ್ರಯೋಜನವನ್ನ ನಮ್ಗೆ ತಿಳಿಸಿಕೊಡುತ್ತೆ ಅಲ್ವಾ. ನಮ್ಗೆ ಈ ಸಂಬಂಧ ಅಭಿಧೇಯ ಪ್ರಯೋಜನ ಅಂದಾಗ ನಮ್ಗೆ ಈವನ್ ಭಗವದ್ಗೀತೆಯಲ್ಲೂ ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ನಮ್ಗೆ ಈ ಸಂಬಂಧ ಅಭಿಧೇಯ ಪ್ರಯೋಜನವನ್ನ ನಾವು ಎಲ್ಲಿ ತಿಳ್ಕೊಂಡ್ವಿ ಅಂತ ಬಿಟ್ಟು ಯಾರಾದ್ರೂ ಹೇಳ್ತೀರಾ ಭಗವದ್ಗೀತೆಯಲ್ಲಿ?
ಚತುರ್ಶ್ಲೋಕಿ ಭಗವದ್ಗೀತೆ. ಚತುಶ್ಲೋಕಿ ಭಗವದ್ಗೀತಾ ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಚತುಶ್ಲೋಕಿ ಭಗವದ್ಗೀತಾ ಯಾವ್ದು ಅಂತ? 10.8, 10.9, 10.10, 11. ಸೊ 10.8, 9, 10, 11. 10, 11. ಅದು ನಮ್ಗೆ ಸಂಬಂಧ ಅಭಿಧೇಯ ಪ್ರಯೋಜನವನ್ನ ಹೇಳುತ್ತೆ. ಮತ್ತೆ ಅದ್ ಬಿಟ್ರೆ ಇನ್ನ ಯಾವಾಗ ನಾವು ತಿಳ್ಕೊಂಡ್ವಿ? ನಾವು ಇನ್ನೆಲ್ಲಿ ತಿಳ್ಕೊಂಡಿದೀವಿ? ಚತುಶ್ಲೋಕಿ ಭಾಗವತ ಮಾತಾಜಿ. ತ್ರಿಶ್ಲೋಕಿ ಅಂತ ಇದೆಯಲ್ಲ ಮಾತಾಜಿ, ತ್ರಿಶ್ಲೋಕಿ ಭಗವದ್ಗೀತಾ. ಸೊ ಅಲ್ಲೂ ಸಹ ನಾವು ತಿಳ್ಕೊಂಡಿದೀವಿ. ಮತ್ತೆ ಮುಂದೆನೂ ಸಹ ನಾವು 2ನೇ ಸ್ಕಂದದಲ್ಲೂ ಸಹ ನಾವು ಚತುಶ್ಲೋಕಿ ಭಾಗವತಂ ಅಂತಾನೂ ಸಹ ಬರುತ್ತೆ. ಅಲ್ಲೂ ಸಹ ನಾವು ಮತ್ತೆ ಸಂಬಂಧ ಅಭಿಧೇಯ ಪ್ರಯೋಜನವನ್ನ ನಾವು ತಿಳ್ಕೊತೀವಿ. ಸೊ ಇವಾಗ ನಾವು ಮೊದಲನೇ ಶ್ಲೋಕಕ್ಕೆ ಹೋಗೋಣಂತೆ. ಸೊ ಸಂಬಂಧದ ಕುರಿತಾಗಿ ಇದೆ. ಸೊ ಈ ಶ್ಲೋಕ, ಸೊ ಇದನ್ನ ನಾನು ಹೇಳ್ತೀನಿ, ನೀವು ಅದನ್ನ ರಿಪೀಟ್ ಮಾಡಿ. ಸೊ ಇವಾಗ ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅಟ್ಲೀಸ್ಟ್ ನಾವು ಈ 3 ಶ್ಲೋಕಗಳು ಏನಿದೆ, ಸಂಬಂಧ ಅಭಿಧೇಯ ಪ್ರಯೋಜನದ ಈ 3 ಶ್ಲೋಕಗಳು, ಮೊದಲನೇ ಸ್ಕಂದದ 1ನೇ ಅಧ್ಯಾಯದ ಈ 3 ಶ್ಲೋಕಗಳನ್ನಾದ್ರೂ ನಾವು ಬಾಯ್ಹೆಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಸೊ ಆದಷ್ಟು ನಾವು ಇದನ್ನ ಈ 3 ಶ್ಲೋಕಗಳನ್ನ ನಾವು ಬಾಯ್ಹೆಟ್ ಮಾಡ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡ್ಬೇಕಾಗುತ್ತೆ. ಸೊ ನಾನು ಇದನ್ನ ಒಂದು ಲೈನ್ ಹೇಳ್ಕೊಡ್ತೀನಿ, ನೀವು ಸಹ ಇದನ್ನ ನಾನು ಹೇಳಿದ್ಮೇಲೆ ಹೇಳಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಜನ್ಮಾದ್ಯಸ್ಯ ಯತೋ ಅನ್ವಯಾತ್ ಇತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಯಂತಿ ಯತ್ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಮತ್ತೆ ಯಾರಾದ್ರೂ ಓದ್ತೀರಾ? ಯಾರಾದ್ರೂ ಕಲ್ತ್ಕೊಂಡ್ರವ್ರು ಇದ್ರೆ ಓದ್ಬೋದು. ಇದನ್ನ 1-2 ಸತಿ ಓದೋಣಂತೆ, ತಿಳ್ಕೊಳ್ಳೋಣಂತೆ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಜನ್ಮಾದಿ ಅಸ್ಯ ಯತೋ ಸ್ವಯಾತ್ ಇತರತಶ್ಚಾತ್ವೇಷ್ಟ್ವ ಅಭಿಜ್ಞಾಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಹೇಳಿ ಮಾತಾಜಿ. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜನ್ಮಾದಸ್ಯ ಯತೋ ಅನ್ವಯಾದಿ ತರತ ಚಾರ್ತೇಷ್ಟು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಃ ಸೂರಯಃ ತೇಜೋ ವಾರಿ ಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದ್ಯಸ್ಯ ಯತೋನ್ಮಯಾದಿತಾರತಶ್ಚಾರ್ಧೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ
धाम्ना स्वेन सदा निरस्तकुहकं सत्यं परं धीमहि. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತಾರಾದ್ರೂ ಓದ್ಲಿಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ. ಹರೇ ಓದಿ. ಕೃಷ್ಣ. ಓಂ ನಮೋ ಶ್ಲೋಕ 1. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಸ್ಯ ಯತೋನ್ವಯಾಯ ಇತರತಾರ್ಥ ಒಂದು ನಿಮಿಷ ಮಾತಾಡಿ. ಜನ್ಮಾದಸ್ಯ ಯತಾನ್ವತ ಯಸ್ಯ ಚ ಯತ ಅನ್ವತ ಇತರತ ಚ ಅತೇರ್ಷು ಅಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿಹೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನೇ ಸ್ವೇನ ಸದಾ ನಿರಕ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳ ಮಾತಾಜಿ. ಓದಿ ಮಾತಾಜಿ. ಹಾ ಮಾತಾಜಿ. ಜನ್ಮಾದಸ್ಯ ಯತೋನ್ವಯಾದಿತರತಾ ಚಾರ್ತೇಶ್ವ ಅಭಿಜ್ಞಾಸ್ವರಾತ್ ತೇನೇ ಬ್ರಹ್ಮ ಹೃದಯಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾಂ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀರಾ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಾ ಚ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿಮೃದಾಂ ಯದಾ ವಿನಿಮಯಃ ಯತ್ರ ತ್ರಿಸರ್ಗೋ ಇಲ್ಲ ಅದಕ್ಕೆ ಕೇಳಿದೆ. ಪರಂ ಧೀಮಹಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ನೀವು ಓದ್ಬೇಕು. ಓದಿ ಮಾತಾಜಿ. ಜನ್ಮಾದಿಯಸ್ಯ ಯತೋನ್ವಯಾದಿತರತಾ ಚಾರ್ತೇಷ್ಟ ಅಭಿಜ್ಞಾಸ್ವರಾತ್ ತೇನೇ ಬ್ರಹ್ಮ ಹೃದಯಾದಿ ಕವಯೋ ಮುಹ್ಯಂತಿ ಯತ್ ಸೂರಯಾ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನೇ ಸ್ವೇನ ಸದಾ ನಿರಾಸ್ತಾ ಕುಹಕಂ ಸತ್ಯಂ ಪರಂ ಧೀಮಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಇವಾಗ ನಾವು ಅನುವಾದವನ್ನ ಓದೋಣಂತೆ. ಇದ್ರಲ್ಲಿರೋ ಅನುವಾದವನ್ನ ನಾನು ಓದ್ತಾ ಇಲ್ಲ. ಈ ಶ್ರೀಮದ್ ಭಾಗವತಂ ಅಲ್ಲಿ ಪುಸ್ತಕದಲ್ಲಿರೋ ಅನುವಾದವನ್ನ ಓದ್ತಾ ಇದ್ದೀನಿ. ಎಲೈ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮ ಸತ್ಯ. ದೃಷ್ಟಿ ಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನ ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನ ಬೋಧಿಸಿದವನು. ಅಗ್ನಿಯಲ್ಲಿ ಜಲದಲ್ಲಿ ನೆಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿ ವರೈನ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯಧಾಮದಲ್ಲಿ ನಿತ್ಯ ನಿರಂತನಾಗಿರುವ ಶ್ರೀಕೃಷ್ಣನನ್ನ ಧ್ಯಾನಿಸುತ್ತೇನೆ, ಏಕೆಂದರೆ ಅವನೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಈ ಶ್ಲೋಕವನ್ನ ನಾವು ಇವಾಗ ಅರ್ಥವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ, ಅನುವಾದವನ್ನ ನಾವು ತಿಳ್ಕೊಂಡ್ವಿ. ಸೊ ಈ ಅನುವಾದವನ್ನ ತಿಳ್ಕೊಂಡಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಸೊ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಟ್ರೈ ಮಾಡಿ ಮಾತಾಜಿ. ಅವಾಗ ಚೆನ್ನಾಗಿ ಜ್ಞಾಪಕ ಇರುತ್ತೆ ನಮ್ಗೆ. ಇಲ್ಲಾಂದ್ರೆ ನಮ್ಗೆ ಹೌದು ನಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ, ಮತ್ತೆ ಇವಾಗ ಹೇಳ್ಬೇಕಂದಾಗ ನಮ್ಗೆ ಅದು ಬರೋದಿಲ್ಲ. ನೀವ್ ಒಂದ್ಸತಿ ಟ್ರೈ ಮಾಡಿ, ಅವಾಗ ಡಿಸ್ಕಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ.
ಪರಮ ಸತ್ಯ, ಅವನೇ ಎಲ್ಲ ಕಾರಣಗಳಿಗೂ ಕಾರಣ. ಮತ್ತೆ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದವನು ಅಂತ ಹೇಳ್ತಾರೆ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹರೇ ಹೇಳ್ತೀರಾ? ಕೃಷ್ಣ ಮಾತಾಜಿ. ಹಾ, ಹರೇ ಹರೇ ಕೃಷ್ಣ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ. ಹಾ, ಹೇಳಿ ಮಾತಾಜಿ. ಸೃಷ್ಟಿಯನ್ನ ಮಾಡಿದವರೇ ಮಹಾನ್ ನಮ್ಮ ಭಗವಾನ್ ಶ್ರೀಕೃಷ್ಣ. ಶ್ರೀಕೃಷ್ಣನಿಂದನೇ ಎಲ್ಲಾ ಸೃಷ್ಟಿಯಾಗಿದೆ. ಅಂದ್ರೆ ಬ್ರಹ್ಮ ಸೃಷ್ಟಿಯಾಗಿದೆ, ಮತ್ತೆ ಋಷಿಗಳು ಸೃಷ್ಟಿಯಾಗಿದ್ದಾರೆ, ಮತ್ತೆ ಐಹಿಕ ಅಂದ್ರೆ ಈಗ ಮೂರು ಅಂದ್ರೆ ಲೋಕಗಳು ಲೋಕಗಳು ಅಂದ್ರೆ ಎಲ್ಲ ಚತುರ್ವಿಧ ಲೋಕಗಳೆಲ್ಲವೂ ನಮ್ಮ ಶ್ರೀಕೃಷ್ಣನಿಂದನೇ ಸೃಷ್ಟಿಯಾಗಿದೆ. ಎಲ್ಲದಕ್ಕೂ ಕಾರಣನಾಗಿರೋರು ಭಗವಾನ್ ಶ್ರೀಕೃಷ್ಣ ಅಂತ. ಹರೇ ಕೃಷ್ಣ ಮಾತಾಜಿ. ಹರೇ ನಾವಿಲ್ಲಿ ಕೃಷ್ಣ ತುಂಬಾ ಮುಖ್ಯ. ಹಾ, ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹೇಳಿ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ನಾವಿಲ್ಲಿ ಏನ್ ತಿಳ್ಕೊಬೋದ? ವಸುದೇವನ ಪುತ್ರನಾದ ಶ್ರೀ ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಆಗಿರ್ಬೇಕು ಅವರು. ಮಾತಾಜಿ, ಇಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊತೀವಿ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಅವನು ಸರ್ವತಂತ್ರ ಸ್ವರಾಟ್ ಅಂದ್ರೆ ಅವನು ಸರ್ವಸ್ವತಂತ್ರ ಸ್ವತಂತ್ರ ಮತ್ತು ಬ್ರಹ್ಮನಿಗೆ ಹೃದಯದ ಮೂಲಕ ಮೊದಲು ಅವನು ವೇದ ತಿಳಿಸಿದ್ದಾನೆ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಅಗ್ನಿಯಲ್ಲಿ ಜಲದಲ್ಲಿ ನೆಲದ ಹಂತ ಮಾನಬಿಂಬಗಳಿಗೆ ನಿರ್ಗತ. ಓಕೆ, ಹರೇ ಕೃಷ್ಣ. ಸೊ ಇವಾಗ ನೀವು ಎಷ್ಟೊಂದು ಪಾಯಿಂಟ್ಸ್ ಎಲ್ಲ ಹೇಳ್ಬಿಟ್ರಿ ಅಲ್ವಾ? ಸೊ ಇವಾಗ ಎಲ್ಲ ಈ ಅಶಾಶ್ವತವಾದ ಭೌತಿಕ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಆದ್ರೆ ಅವನು ಆ ಶಾಶ್ವತವಾದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದಾನೆ ಮಾತಾಜಿ. ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ನಮ್ಗೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಓಂ ನಮೋ ಭಗವತೆ ವಾಸುದೇವಾಯ. ನೋಡಿ, ಏನಿದ್ರಿಂದ ಶುರುವಾಗ್ತಾ ಇದೆ ಈ ಮೊದಲನೇ ಸ್ಕಂದ ಅಥವಾ ಭಾಗವತಂ ಅಂತಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಲ್ವಾ? ಇಲ್ಲಿ ಏನನ್ನ ಹೇಳ್ತಾ ಇದಾರೆ ವೇದವ್ಯಾಸರು ಅಂತಂದ್ರೆ, ಇಲ್ಲಿ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅವ್ರು ಏನು ಸುತ್ತಿ ಬಳಸಿ ಹೇಳ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಓಂ ನಮೋ ಭಗವತೆ ವಾಸುದೇವಾಯ ಅಂದ್ರೆ ವಾಸುದೇವ ಅಂತಂದ್ರೆ ಯಾರು? ವಸುದೇವನ ಮಗನಾದ ಶ್ರೀಕೃಷ್ಣ. ದೇವಕಿ ಮತ್ತೆ ವಸುದೇವರ ಮಗನಾದ ಶ್ರೀಕೃಷ್ಣ ಅವನೇ ಭಗವಂತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆ ಭಗವಂತನಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ, ನಾನು ಭಕ್ತಿ ಪೂರ್ವಕ ನಮನಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನರ್ಥ? ನಾನಿಲ್ಲಿ ಬೇರೆ ಏನನ್ನೂ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇವಾಗ ನಾವು ಯಾವ್ದ್ರ ಬಗ್ಗೆನಾದ್ರೂ ನಾವೆಲ್ಲ ಸೇರಿದ್ರೆ ಏನ್ ಮಾತಾಡ್ಕೋತೀವಿ? ನಾವ್ ಯಾವ್ದ್ರ ಬಗ್ಗೆನಾದ್ರೂ ನಾವು ಮಾತಾಡ್ಕೋಬಹುದು ಅಲ್ವಾ? ಈ ಭೌತಿಕ ಪ್ರಪಂಚದ ಕುರಿತಾಗಿ ನಾವು ಗ್ರಾಮ್ಯ ಕಥಾ ಅಂತ ನಾವ್ ಏನ್ ಹೇಳ್ತೀವೋ ಏನ್ರ ಬೇಕಾದ್ರೂ ನಾವು ಮಾತಾಡ್ಕೋಬಹುದು. ಆದ್ರೆ ನೋಡಿ, ಇಲ್ಲಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಅವರು ಸುತ್ತಿ ಬಳಸಿ ಹೇಳ್ತಾ ಇಲ್ಲ ವೇದವ್ಯಾಸರು. ನಾವಿಲ್ಲಿ ತಿಳ್ಕೊತಾ ಇರೋದನ್ನೇ ದೇವೋತ್ತಮ ಪರಮಪುರುಷ ಅಂದ್ರೆ ವಾಸುದೇವ ಅಂದ್ರೆ ದೇವಕಿ ಮತ್ತೆ ವಸುದೇವರ ಮಗನಾದ ವಾಸುದೇವನ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅವರೇ ಭಗವಂತ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಭಗವಂತ ಬೇರೆ ಯಾರು ಅಲ್ಲ, ವಾಸುದೇವ, ವಸುದೇವನ ಪುತ್ರನಾದ ವಾಸುದೇವ ಅಂದ್ರೆ ಯಾರು? ವಸುದೇವನ ಪುತ್ರ ಯಾರು? ಕೃಷ್ಣ. ಅವರನ್ನೇ ಭಗವಂತ ಅಂತ ಹೇಳ್ಬಿಟ್ಟು ಅವರು ನೇರವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಇವಾಗ ಅದಕ್ಕೇನೆ ಇಲ್ಲಿ ನಾವು ಏನನ್ನ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವಿಲ್ಲಿ ಭಾಗವತಮಲ್ಲಿ ನಾವು ಬೇರೆ ಏನನ್ನ ಕುರಿತಾಗಿ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಚೈತನ್ಯ ಮಹಾಪ್ರಭುಗಳು ಇದನ್ನ ನಿಷ್ಕಳಂಕ ಸ್ಪಾಟ್ಲೆಸ್ ಪುರಾಣ, ಅಮಲ ಪುರಾಣ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಹೇಳ್ತಾ ಇರೋದು. ಸೊ ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಅಂದ್ರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಬಗ್ಗೆ ಮಾತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಈ ಶ್ಲೋಕದಿಂದ ಅವರು ಸೂಚನೆಯನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಈಗ ಮತ್ತೆ ನಮ್ಗೆ ಈ ಶ್ಲೋಕದಲ್ಲಿ ಅವ್ರು ಏನನ್ನ ನಮ್ಗೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಕೃಷ್ಣನೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಹರೇ ಕೃಷ್ಣ. ಸೊ ಪರಮ ಸತ್ಯ ಅಂತಂದ್ರೆ ಏನಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ನಮ್ಗೆ ಅದನ್ನ ತುಂಬಾ ಯೂಸ್ ಮಾಡ್ತಾನೆ ಇರ್ತೀವಿ ಅಲ್ವಾ? ಪರಮ ಸತ್ಯ, ಸತ್ಯ, ಪರಮ ಸತ್ಯ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 6 ಐಶ್ವರ್ಯಗಳು. ಭಗವಂತ ಅಂದ್ರೆ ಭಗವಾನ್ ಅಂತಂದ್ರೆ 6 ಷಡ್ ಐಶ್ವರ್ಯಗಳನ್ನ ಅವ್ರು ಹೊಂದಿದ್ದಾರೆ, 6 ಗುಣಲಕ್ಷಣಗಳನ್ನ ಹೊಂದಿದ್ದಾರೆ ಅಲ್ವಾ? ಐಶ್ವರ್ಯಸ್ಯ ಸಮಗ್ರತ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂಭಗ ಇತಿಂಗನ ಅಂತ ನಾವ್ ಹೇಳ್ತೀವಿ. ಹೌದು ಪ್ರಭುಜಿ. ಸೊ ಭಗವಂತ ಅಂತಂದ್ರೆ ಈ 6 ಷಡ್ಐಶ್ವರ್ಯಗಳನ್ನ ಹೊಂದಿರೋರ್ನ ನಾವು ಭಗವಂತ ಅಂತ ಕರಿತೀವಿ. ಪರಮ ಸತ್ಯ ಅಂತಂದ್ರೆ ಸತ್ಯ ಅಂದ್ರೆ ದೇವೋತ್ತಮ ಪರಮ ಪುರುಷ, ಎಲ್ಲರಿಗಿಂತ ಅವರು ಶ್ರೇಷ್ಠನು ಎಂದು. Is absolute truth is supreme ಮಾತಾಜಿ. He is only the supreme ಅಂತ. ಅದನ್ನ ಹೇಗೆ ಅರ್ಥ ಮಾಡಿಸೋದು ಮಾತಾಜಿ? ಅರ್ಥ ಮಾಡ್ಕೊಳೋದು ಹೇಗೆ? ಕಾರಣ ಈಶ್ವರ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣಂ. ಓಕೆ, ಮತ್ತೆ ಯಾರಾದ್ರೂ ಟ್ರೈ ಮಾಡ್ತೀರಾ?
ಅಚಿಂತ್ಯ ಭೇದ ಅಭೇದ ತತ್ವ. ಹಾ, ಓಕೆ. ಮತ್ತೆ ಯಾರಾದ್ರೂ? ಸತ್ಯ, ಪರಮ ಸತ್ಯ ಅಂತಂದ್ರೆ ಹರೇ ಕೃಷ್ಣ. ಕೃಷ್ಣ ಪರಮಾತ್ಮನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಪರಮ ಸತ್ಯ ಲೈಕ್ ಅಂದ್ರೆ ಅದಕ್ಕಿಂತ ಮೇಲೆ ಮಿಗಿಲಾದದ್ದು ಬೇರೆ ಯಾವುದೇ ಸತ್ಯ ಇಲ್ಲ. ಅದೇ ಫೈನಲ್. ಇಟ್ ಇಸ್ ದಿ ಫೈನಲ್ ಟ್ರೂತ್. ಓಕೆ, ಕರೆಕ್ಟ್ ಅಲ್ವಾ? ಅದು ಫೈನಲ್ ಟ್ರೂತ್. ಅದನ್ನ ಮೀರಿರೋದು ಇನ್ ಯಾವ್ದನ್ನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾವ್ ಇವಾಗ ಒಂದ್ ಯಾವ್ದಾದ್ರು ಒಂದು ಭೂಮಿ ಯಾರಿಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನ ಹುಡುಕೊಂಡು ಪರಿಶೀಲನೆ ಮಾಡ್ಕೊಂಡ್ ಹೋದ್ರೆ, ನಾವು ಅದು ಆ ಖಾತೆಗಳನ್ನೆಲ್ಲ ತೆಗೆಸ್ಕೊಂಡ್ ಹೋದ್ರೆ ಮೊದ್ಲು ಯಾರಿಗೋ ಸೇರಿರುತ್ತೆ, ಆಮೇಲೆ ಅದು ಇನ್ಯಾರಿಗೋ ಹೋಗುತ್ತೆ ಅಲ್ವಾ? ಸೊ ಅದನ್ನ ನಾವು ಅದರ ಮೂಲವನ್ನ ನಾವು ಹುಡ್ಕೊಂಡು ಹೋದ್ರೆ ಅದು ಕೊನೆಗೊಳ್ಳದೆ ಕೃಷ್ಣನಲ್ಲಿ ಅಲ್ವಾ? ಸೊ ಅದೇನೆ ಪರಮ ಸತ್ಯ. ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಇದನ್ನ ನೋಡಿದಾಗ ನಾವು ಇದೇ ಸತ್ಯ ಅಂತ ನಾವು ಅನ್ಕೊಂಡಿದ್ವಿ. ಆಮೇಲೆ ನಮ್ಗೆ ಏನ್ ಹೇಳಿದ್ರು, ಇಲ್ಲ ಇಲ್ಲಿ ನಮ್ಗೆ ತುಂಬಾ ಕಷ್ಟ ಇದೆ, ನೀವು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ನಮ್ಗೆ ಹೇಳಿದ್ರು. ಇವಾಗ ನಮ್ಗೆ ಭಗವದ್ಗೀತೆಗೆ ಬಂದ್ಮೇಲೆ ನಮ್ಗೆ ಅದನ್ನು ಗೊತ್ತಾಗಿದೆ. ಸೊ ಸ್ವರ್ಗನೂ ಸಹ ಅದು ಪರಿಪೂರ್ಣವಾದ ಸ್ಥಳ ಅಲ್ಲ, ಅದನ್ನು ಸಹ ತಾತ್ಕಾಲಿಕವಾದ ಸ್ಥಳ. ನಾವು ಅಲ್ಲಿ ನಮ್ಮ ಪುಣ್ಯವನ್ನೆಲ್ಲ ಮುಗಿಸಿದ್ಮೇಲೆ, ಅಕೌಂಟ್ ಅನ್ನೆಲ್ಲ ಮುಗಿಸಿದ್ಮೇಲೆ ನಾವು ಮತ್ತೆ ಈ ಭೂಮಿಗೆ ಬರ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ನಮ್ಗೆ ಇನ್ನ ಏನ್ ಗೊತ್ತಾಯ್ತು? ಸೊ ಇಲ್ಲಿ ಒಂದು ಆಧ್ಯಾತ್ಮಿಕ ಲೋಕ ಅಂತ ಇದೆ. ಆಧ್ಯಾತ್ಮಿಕ ಲೋಕ ಅದು ಶಾಶ್ವತವಾದ ಲೋಕ. ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಈ ಜನನ ಮರಣಗಳ ಆ ಚಕ್ರದಿಂದ ನಾವು ಮುಕ್ತರಾಗ್ತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಅಂದ್ರೆ ನಾವು ಸತ್ಯವನ್ನ ನಾವು ಇವಾಗ ಹರಿಸ್ಕೊಂಡ್ ಹೋದ್ರೆ ಅದು ಕೊನೆಗೊಳ್ಳದೆ ಅದು ಕೃಷ್ಣನಲ್ಲಿ ಪರಮ ಸತ್ಯ. ಅದನ್ನ ಯಾವ ತರ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಭೂತ ಭವಿಷ್ಯತ್ತು ವರ್ತಮಾನ ಇಲ್ದಲೇ ಇರೋದು. ಯಾವುದೇ ಕಾಲದಲ್ಲಿ ನೀವು ತಗೊಂಡ್ರು ಸಹ ಅದು ಸತ್ಯವಾಗೇ ಇರುತ್ತೆ. ಅದನ್ನೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಈ ಒಂದು ತುಂಡು ಭೂಮಿ ಈ ವರ್ತಮಾನಕ್ಕೆ ಅದು ನನಗೆ ಸೇರಿರುತ್ತೆ. ಆದ್ರೆ ಅದು ನಂದು ಅಂತ ನಾನು ಹೇಳ್ಕೋಬಹುದು. ಅದು ಸತ್ಯನೇ, ಆದ್ರೆ ಅದು ಪರಮ ಸತ್ಯ ಅಲ್ಲ ಅಲ್ವಾ? ಅದು ಈ ವರ್ತಮಾನಕ್ಕೆ ಮಾತ್ರನೇ ಆ ಜಾಗ ನನಗೆ ಸೇರ್ಬೇಕಾಗಿರೋದು. ಆದ್ರೆ ಅದರ ಪರಮ ಸತ್ಯ ಏನು ಅಂತಂತಂದ್ರೆ ಅದು ಭಗವಂತನಿಗೆ ಸೇರಿರೋದು. ಅದಕ್ಕೇನೆ ಭೂಮಿ ಗೀತೆಯಲ್ಲಿ ಭೂಮಿ ಮಾತೆ ಈ ರಾಜ ಮಹಾರಾಜರೆಲ್ಲರನ್ನೂ ಸಹ ಈ ಭೂಮಿ ನನಗೆ ಸೇರಿರೋದು, ಈ ಭೂಮಿ ನನಗೆ ಸೇರಿರೋದು ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊಂತ ಹೋಗ್ತಾರಲ್ವಾ? ಆಗ ಅದನ್ನ ನೋಡಿ ಭೂಮಿ ತಾಯಿಗೆ ಒಂದು ಕ್ಷಣ ಅವ್ರಿಗೆ ತುಂಬಾ ದುಃಖ ಆಗುತ್ತಂತೆ ಅವರ ಜ್ಞಾನವನ್ನ ನೋಡಿ. ಮತ್ತೆ ಒಂದು ಕ್ಷಣ ಅವ್ರಿಗೆ ನಗು ಬರುತ್ತಂತೆ. ಅಯ್ಯೋ, ಇವ್ರಿಗೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಲ್ಲ. ಈ ತುಂಡು ಭೂಮಿ ಅಂದ್ರೆ ಅಂದ್ರೆ ಭೂದೇವಿನೇ ಅಲ್ವಾ? ನನ್ನನ್ನ ಅವರು ತನ್ನ ಸ್ವತ್ತು ಅಂತ ಅನ್ಕೋತಾ ಇದಾರಲ್ವಾ? ಅವ್ರು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಆ ದೇವೋತ್ತಮ ಪರಮಪುರುಷನ ಸ್ವತ್ತು ಅಂತ ಹೇಳ್ಬಿಟ್ಟು ಅವ್ರು ಯಾರು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಗೀತೆಯಲ್ಲಿ ಭೂಮಿ ತಾಯಿ ಹೇಳ್ತಾರಂತೆ. ಅಂದ್ರೆ ಇವಾಗ ಆ ಪರಮ ಸತ್ಯ ಅಂತಂದ್ರೆ ಆ ಭಗವಂತ. ಅದನ್ನ ಮೀರಿ ನಮ್ಗಿನ್ ಯಾವ್ದೇ ಒಂದು ಸತ್ಯ ಇಲ್ಲ. ನಾವು ಸತ್ಯವನ್ನ ಹರಿಸ್ಕೊಂಡು ಹೋದ್ರೆ ಅದು ಕೃಷ್ಣನಲ್ಲೇ ಕೊನೆಗೊಳ್ಳುತ್ತೆ. ಸೊ ಇವಾಗ ನಮ್ಗೆ ಯಾವಾಗ್ಲೂ ಸಹ ನಾವು ಆ ಸತ್ಯವನ್ನೇ ನಾವು ಪಡ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ ವೇದವ್ಯಾಸರು. ನಮ್ಗೆ ಅದನ್ನೇ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ನಾವಿವಾಗ ಭ್ರಮೆಯಲ್ಲಿ ಇದೀವಿ. ನಾವು ಆ ಭ್ರಮೆಯಿಂದ ಹೊರಗಡೆ ಬಂದು ಆ ಪರಮ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು ಅಂತಾನೆ ನಮ್ಗೆ ಈ ಮೊದಲನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ನೋಡಿ, ಅವರು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಯಾರಿಗೆ ಅವರು ಭಕ್ತಿಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ ಅಂತಂದ್ರೆ ಆ ಪರಮ ಸತ್ಯನಿಗೆ ಅರ್ಪಿಸ್ತಾ ಇದ್ದಾರೆ. ಮತ್ತೆ ಅವರು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ 7 ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಆ 7 ಕಾರಣಗಳು ಏನು ಅಂತ ಹೇಳ್ಬಿಟ್ಟು ನಾವ್ ಇವಾಗ ಒಂದಾದ್ಮೇಲೆ ಒಂದು ನಾವು ತಿಳ್ಕೊಂಡಂತೆ ಈ 7 ಕಾರಣಗಳು ನಮ್ಗೆ ಆ ಕೃಷ್ಣನ ಗುಣಲಕ್ಷಣಗಳನ್ನ ನಮ್ಗೆ ತಿಳಿಸಿಕೊಡುತ್ತೆ. ಆ ಪರಮ ಸತ್ಯನ ಗುಣಲಕ್ಷಣಗಳನ್ನ ತಿಳಿಸಿಕೊಡುತ್ತೆ. ಸೊ ಇವಾಗ ಓಂ ನಮೋ ಭಗವತೆ ವಾಸುದೇವಾಯ ಅದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಅಲ್ಲಿ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ, ಭಗವಂತ ಯಾರು ಅಂತ ಹೇಳ್ಬಿಟ್ಟು ಅಲ್ವಾ? ನಮ್ಗೆ ದೇವ್ರು ಯಾರು ಅಂತ ಕೇಳಿದ್ರೆ ಇವಾಗ ಒಂದೊಂದು ಧರ್ಮದವರು ಒಬ್ಬೊಬ್ಬರನ್ನ ಹೇಳ್ತಾರೆ ಅಲ್ವಾ? ಶಿವ ನಮ್ಮ ದೇವ್ರು ಅಂತ ಹೇಳ್ತಾರೆ. ಸೊ ಇನ್ನ ಮುಸ್ಲಿಂನ ಕೇಳಿದ್ರೆ ಅವರ ದೇವರನ ಬಗ್ಗೆ ಹೇಳ್ತಾರೆ. ಕ್ರಿಶ್ಚಿಯನ್ ಕೇಳಿದ್ರೆ ಅವರ ದೇವರ ಬಗ್ಗೆ ಹೇಳ್ತಾರೆ. ಸೊ ಇವಾಗ ಇಲ್ಲಿ ಭಗವಂತ ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ವೇದವ್ಯಾಸರು. ನೇರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಈ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನಾದ ವಾಸುದೇವನಿಗೆ ನಮನಗಳು ಅಂತ ಹೇಳ್ತಾ ಇದ್ದಾರೆ. ವಸುದೇವ ಮತ್ತು ದೇವಕಿಯ ದೈವಿಕ ಪುತ್ರನಾದ ಭಗವಾನ್ ಶ್ರೀ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಾಸುದೇವ ಅಂತಂದ್ರೆ ಯಾರು? ವಸುದೇವ ಮತ್ತು ದೇವಕಿಯ ದೈವಿಕ ಪುತ್ರನಾದ ಭಗವಾನ್ ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು ಈ ವಾಸುದೇವ ಅಂದ್ರೆ ಅರ್ಥ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದು ಬರೇ ಇಲ್ಲಿ ವೇದವ್ಯಾಸರು ಅವ್ರು ಮಾತ್ರ ಇಲ್ಲಿ ಹೇಳ್ತಾ ಇಲ್ಲ, ಕೃಷ್ಣನೇ ಭಗವಂತ ಅಂತ ಹೇಳ್ಬಿಟ್ಟು ಬ್ರಹ್ಮ ಸಂಹಿತೆಯಲ್ಲೂ ಹೇಳ್ತಾ ಇದ್ದಾರೆ ಅಲ್ವಾ? ನಿಮ್ಗೆ ಗೊತ್ತಿರೋ ಹಾಗೇನೆ ಈಶ್ವರ ಪರಮಃ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣನ ಹೆಸರನ್ನ ಅವ್ರು ಹೇಳ್ತಾ ಇದ್ದಾರೆ. ಅವರನ್ನೇ ಆದಿ ಅಂತ ಹೇಳ್ಬಿಟ್ಟು ಆದಿ ಪುರುಷ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಆದಿ ಗೋವಿಂದ ಸರ್ವ ಕಾರಣ ಅಂತ ಹೇಳ್ಬಿಟ್ಟು ಬ್ರಹ್ಮ ಸಹ ಹೇಳ್ತಾ ಇದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ. ಮತ್ತೆ ಭಗವದ್ಗೀತೆಯಲ್ಲಿ
ಅನೇಕ ಕಡೆ ಸ್ವತಃ ಶ್ರೀಕೃಷ್ಣನೇ ತಾನೇ ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಅದಾದ್ಮೇಲೆ ಕೃಷ್ಣ ತನ್ನನ್ನ ದೇವೋತ್ತಮ ಪರಮಪುರುಷ ಅಂತ ತಿಳಿಸಿ ಕೊಟ್ಮೇಲೆ ಅರ್ಜುನನು ಸಹ ಒಪ್ಕೋತಾರೆ. ಮತ್ತೆ ಅರ್ಜುನ ಹೇಳ್ತಾರೆ, ನಾನ್ ಮಾತ್ರ ಇದನ್ನ ಒಪ್ಕೋತಾ ಇಲ್ಲ, ನಿನ್ನ ಸ್ನೇಹಿತ ಅಂತ ಹೇಳ್ಬಿಟ್ಟು ನಾನ್ ಮಾತ್ರ ಇದನ್ನ ಒಪ್ಕೋತಾ ಇಲ್ಲ, ನಾರದ, ದೇವಲ, ಅಸಿತ, ದೇವಲ, ವ್ಯಾಸ ಅನ್ನೋರು ಸಹ ನಿನ್ನನ್ನ ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅವರಿಂದನೂ ಸಹ ನೀನು ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ದೃಢೀಕರಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪದ್ಮ ಪುರಾಣದಲ್ಲೂ ಸಹ ಕೃಷ್ಣನನ್ನ ಭಗವಂತ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಇದೇ ತರ ಪ್ರಭುಪಾದರು ಅನೇಕ ಉಲ್ಲೇಖನೆಗಳನ್ನ ಅವರು ಕೊಡ್ತಾರೆ. ಎಷ್ಟು ಕಡೆ ಇಲ್ಲಿ ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಭಗವಂತ ಅಂತ ಹೇಳ್ಬಿಟ್ಟು ತಿಳಿಸಿಕೊಟ್ಟಿದ್ದಾರೆ ಅಂತ. ಸೊ ಇವಾಗ ನಾವು ಇದನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾವು ಖಂಡಿತ ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಪ್ರತ್ಯಕ್ಷವಾಗಿ ನಾನು ನೋಡ್ಬೇಕು, ಕೃಷ್ಣನನ್ನ ಕಣ್ಣಿನಿಂದ ನೋಡಿದಾಗ ಅಷ್ಟೇನೆ ನಾನು ಕೃಷ್ಣನನ್ನ ನಾನು ನಂಬಲಿಕ್ಕೆ ಸಾಧ್ಯ, ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ನಾನು ನಂಬ್ಕೋತೀನಿ ಅಂತಂದಾಗ ನಮ್ಗೆ ಈ ಜೀವಮಾನ ಸಾಕಾಗೋದಿಲ್ಲ ಅಲ್ವಾ. ನಾವು ಏನು ಈ ಶೋಪನಿಷತ್ತಲ್ಲಿ ತಿಳ್ಕೊಂಡಿದೀವಲ್ಲ, ನಮ್ಗೆ 3 ಪ್ರಮಾಣದಲ್ಲಿ ನಾವು ಯಾವ್ದನ್ನಾದ್ರೂ ನಾವು ಒಪ್ಕೋಬೇಕು ಅಂತಂದ್ರೆ 3 ಪ್ರಮಾಣಗಳಿದೆ ಅಲ್ವಾ. ಯಾವ್ದಿದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತೆ ಶ್ರುತಿ ಪ್ರಮಾಣ ಅಲ್ವಾ. ಸೊ ನಾವು ಅವಾಗ ಅದ್ರಲ್ಲಿ ಅರ್ಥ ಮಾಡ್ಕೊಂಡಿದ್ವಿ, ನಾವು ಶ್ರುತಿ ಪ್ರಮಾಣದಿಂದ ಮಾತ್ರನೇ ನಾವು ಅದನ್ನ ಒಪ್ಕೊಂಡ್ರೆ ಮಾತ್ರನೇ ನಾವು ಈ ಮಾನವ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾನು ಪ್ರತ್ಯಕ್ಷವಾಗಿ ನೋಡಿ ಒಪ್ಕೋತೀನಿ ಅಂತಂದ್ರೆ ನಾವು ಯಾವ್ದನ್ನು ಸಹ ನಾವು ಪ್ರತಿಯೊಂದನ್ನು ಸಹ ನಾವು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ನಾವು ಒಪ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನನೇ ನಮ್ಗೆ ಕಡಿಮೆ ಆಗ್ಬಿಡುತ್ತೆ. ಅನುಮಾನ ಪ್ರಮಾಣ ಅಂತಂದ್ರೆ ನಮ್ಗೆ 4 ನ್ಯೂನತೆಗಳಿದೆ ಅಲ್ವಾ. ನಾವು ಪ್ರತಿ ಜೀವಿಗೂ ಸಹ ಅಂದ್ರೆ ಮಾನವ 4 ನ್ಯೂನತೆಗಳಿಂದ ಹುಟ್ಟಿದ್ದಾರೆ ಅಲ್ವಾ. ನಾವು ಈ ನ್ಯೂನತೆಗಳನ್ನ ಇಟ್ಕೊಂಡು ನಾವು ಯಾವುದೇ ಒಂದು ಪರಿಪೂರ್ಣ ಜ್ಞಾನವನ್ನ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಮ್ಗೆ ಮಿಕ್ಕಿರೋದು ಯಾವುದು? ಶ್ರುತಿ ಪ್ರಮಾಣ. ಸೊ ಆ ಶ್ರುತಿಗಳು ಎಲ್ಲಿಂದ ಬರ್ತಾ ಇದೆ? ನೇರವಾಗಿ ದೇವೋತ್ತಮ ಪರಮಪುರುಷನಿಂದನೇ ಬರ್ತಾ ಇದೆ. ಸೊ ದೇವೋತ್ತಮ ಪರಮಪುರುಷ ಆಲ್ ಪರ್ಫೆಕ್ಟ್ ಅಲ್ವಾ. ಅವರು ಎಲ್ಲದರಲ್ಲೂ ಸಹ ಅವರು ಪರ್ಫೆಕ್ಟ್ ಆಗಿದ್ದಾರೆ. ಅಂತವರಿಂದ ಬಂದಿರುವಂತಹ ಜ್ಞಾನವನ್ನ ನಾವು ತಿಳ್ಕೊಂಡ್ರೆ ಅಷ್ಟೇನೆ ನಾವು ನಮ್ಮ ಜೀವನವನ್ನ ನಾವು ಪರಿಪೂರ್ಣವಾಗಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ವೇದವ್ಯಾಸರೇ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಯಾರು ಭಗವಂತ ಅಂತ ಹೇಳ್ಬಿಟ್ಟು. ಸೊ ದೇವೋತ್ತಮ ಪರಮಪುರುಷ ಬೇರೆ ಯಾರು ಅಲ್ಲ, ವಾಸುದೇವ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದ್ದೀವಿ. ಸೊ ಇವಾಗ ವಾಸುದೇವನಿಗೆ ಇನ್ನ ಒಂದು ಹೆಸರು ಏನು? ಕೃಷ್ಣ ಅಲ್ವಾ. ಕೃಷ್ಣ ಪದದ ಅರ್ಥ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪ್ರಭುಪಾದರು. ಸೊ ಕೃಷ್ಣ ಅಂತಂದ್ರೆ ಸರ್ವಾಕರ್ಷಣೀಯ ಅಲ್ವಾ. ಇವಾಗ ಎಷ್ಟೊಂದ್ ಜನ ನಾವ್ ಏನನ್ನಾದ್ರೂ ನೋಡಿದಾಗ ನಾವು ಆಕರ್ಷಣೆಗೆ ಒಳಗಾಗ್ತೀವಿ. ಯಾರಾದ್ರೂ ತುಂಬಾ ಸುಂದರವಾಗಿದ್ರೆ ಆಕರ್ಷಣೆಗೆ ಒಳಗಾಗ್ತೀವಿ. ಹೆಚ್ಚು ಹಣ ಹೊಂದಿದ್ರೆ ಅಥವಾ ಅವ್ರಿಗೆ ತುಂಬಾ ಶಕ್ತಿ ಇದ್ರೆ ಅಂದ್ರೆ ಈ 6 ಗುಣಗಳು ಏನಿದೆ ಭಗವಂತನಲ್ಲಿ, ಯಾವುದೇ ಒಂದು ವ್ಯಕ್ತಿಯಲ್ಲಿ ಇದ್ದಾಗ ನಾವು ಅದನ್ನ ನೋಡಿ ಆಕರ್ಷಣೆಗೆ ಒಳಗಾಗ್ತೀವಿ. ಆದ್ರೆ ಅವೆಲ್ಲನೂ ಸಹ ಕ್ಷಣಿಕ ಅಲ್ವಾ. ನಾವ್ ಇವಾಗ ಒಬ್ಬರನ್ನ ಯಾರೋ ತುಂಬಾ ಪ್ರೀತಿಸ್ತಾ ಇರ್ತೀವಿ, ಆದ್ರೆ ಅವ್ರಿಗೆ ವಯಸ್ಸಾಗಿದ ತಕ್ಷಣ ಅವ್ರಿಗೆ ಹಲ್ಲು ಉದ್ರೋಗುತ್ತೆ, ಏನು ತಲೆ ಕೂದಲು ಬೆಳ್ಳಗಾಗುತ್ತೆ ಅಲ್ವಾ. ಇವಾಗ ನಮ್ಗೆ ಏನಾಗುತ್ತೆ? ಆಕರ್ಷಣೆ ಕಡಿಮೆ ಆಗೋಗುತ್ತೆ ಅಲ್ವಾ. ಆದ್ರೆ ಕೃಷ್ಣನ ಹತ್ರ ಆತರ ಅಲ್ಲ. ಸೊ ಕೃಷ್ಣ ಸರ್ವಾಕರ್ಷಣೀಯ. ಯಾವುದೇ ಸಮಯದಲ್ಲಿ ಯಾವುದೇ ಜಾಗದಲ್ಲಿ ಅವರು ಭೂತ ಭವಿಷ್ಯ ವರ್ತಮಾನ ಯಾವುದೇ ಒಂದು ಸಮಯದಲ್ಲಿ ನೀವು ತಗೊಂಡ್ರು ಸಹ ಅವರು ಸರ್ವಾಕರ್ಷಣೀಯನಾಗಿ ಅವರು ಇರ್ತಾರೆ. ಸೊ ಕೃಷ್ಣ ಪದದ ಅರ್ಥ ಸರ್ವಾಕರ್ಷಣೀಯ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ಮೊದಲನೆಯ ಏನು ಪಾಠನ ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಜನ್ಮಾದ್ಯಸ್ಯ ಯಥೋ ಅನ್ವಯಾತ್ ಇತರತಃ ಚಾರ್ತೇಶ್ವ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂದ್ರೆ, ದೃಷ್ಟಿಗೆ ಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷ, ನಾನು ಅವನ ಧ್ಯಾನ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ಆ ಶ್ಲೋಕದಲ್ಲಿ ಧೀಮಹಿ ಅನ್ನೋ ಒಂದು ಪದ ತುಂಬಾ ಮುಖ್ಯವಾದದ್ದು. ಧೀಮಹಿ ಅಂತಂದ್ರೆ ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾವ್ ಯಾರನ್ನ ಕುರಿತಾಗಬೇಕಾದ್ರೂ ನಾವು ಧ್ಯಾನ ಮಾಡ್ಬೋದಾ? ಇಲ್ಲ ಅಲ್ವಾ. ಸೊ ಧ್ಯಾನ ಮಾಡ್ಬೇಕಂದ್ರೆ ಅವ್ರು ನಮ್ಗೆ ತುಂಬಾ ಪ್ರೀತಿ ಪಾತ್ರರಾಗಿರ್ಬೇಕು ಅಲ್ವಾ. ಇವಾಗ ನಮ್ಗೆ ನಮ್ಮ ಮಕ್ಕಳಂದ್ರೆ ತುಂಬಾ ಇಷ್ಟ, ನಾವು 3 ಹೊತ್ತು ಅವ್ರ ಬಗ್ಗೆನೇ ಧ್ಯಾನ ಮಾಡ್ತಾ ಇರ್ತೀವಿ ಅಲ್ವಾ. ನನ್ ಮಗ ಬಂದ, ತಿನ್ನ, ಏನ್ ಮಾಡ್ದ ಅಂತ ಹೇಳ್ಬಿಟ್ಟು ನಾವು ಧ್ಯಾನ ಮಾಡ್ತಿರ್ತೀವಿ. ಯಾಕಂದ್ರೆ ಅವ್ರು ಅಷ್ಟು ಪ್ರೀತಿ ಪಾತ್ರರು. ಇವಾಗ ನಮ್ಗೆ ಕೃಷ್ಣನನ್ನ ನಾವು ಪ್ರೀತಿಸಿದಾಗ ಏನಾಗುತ್ತೆ? ನಾವು ಅವನ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣನು ಸಹ ಅದನ್ನೇ ಹೇಳೋದು ಅಲ್ವಾ ಭಗವದ್ಗೀತೆಯಲ್ಲಿ. ಸೊ ಅವ್ರು ಮನ್ಮನ ಭಾವ ಮದ್ಭಕ್ತು ಅಂತಂದ್ರೆ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ವೇದವ್ಯಾಸರು ಸಹ ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಅವನ ಧ್ಯಾನ ಮಾಡ್ತಾ ಇದೀನಿ, ಅವನು ಸಾಮಾನ್ಯನಾದವನಲ್ಲ. ಅವ್ರು ಸುಮ್ನೆ ಹೇಳ್ತಾ ಇಲ್ಲ, ನೀವು ಸಹ ಧ್ಯಾನ ಮಾಡಿ, ನಾನು ಧ್ಯಾನ ಮಾಡ್ತಿದೀನಿ ಅಂತ ಅವ್ರು ಹೇಳ್ತಾ ಇಲ್ಲ. ಅವ್ರು ಇಲ್ಲಿ 7 ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇದು ಮೊದಲನೇ ಕಾರಣ ಏನು ಅಂತಂದ್ರೆ ಜನ್ಮಾದ್ಯಸ್ಯ ಯಥೋ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಯಾವ ತರ ಅದನ್ನ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನಮ್ಗೆ ಇವಾಗ ಸೃಷ್ಟಿಯನ್ನ ನೋಡಿದಾಗ, ಎಸ್ಪೆಷಲಿ ರಾತ್ರಿಯಲ್ಲಿ ನಾವು ಆಕಾಶವನ್ನ ನೋಡಿದಾಗ ಅಲ್ಲಿ ಎಷ್ಟೊಂದು ನಕ್ಷತ್ರಗಳನ್ನ ನಾವು ನೋಡ್ತೀವಿ. ಅವಾಗ ನಮ್ಗೆ ಒಂದು ಕ್ಷಣ ಅನ್ಸುತ್ತೆ, ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು.
ಅಲ್ವಾ. ನಮ್ಗೆ ನಮ್ಮ ಸೈನ್ಸ್ ನಮ್ಗೆ ಅದಕ್ಕೆ ಸರಿಯಾಗಿ ಉತ್ತರವನ್ನ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಬಿಗ್ ಬ್ಯಾಂಗ್ ಥಿಯರಿನೇ ಆಗ್ಲಿ ಅಥವಾ ಇನ್ಯಾವುದೇ ಮಂಗನಿಂದ ಮಾನವ ಅಥವಾ ಯಾವುದೇ ಒಂದು ನಮ್ಗೆ ಥಿಯರಿಗಳಿದೆ, ಅದ್ಯಾವುದನ್ನು ಸಹ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಜ್ಞಾನವನ್ನ ಕೊಡೋದಿಲ್ಲ. ಸೊ ಇವಾಗ ನಮ್ಗೆ ಇಲ್ಲಿ ವೇದವ್ಯಾಸರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಸೃಷ್ಟಿಯ ಮೂಲ ಏನು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಸೈಂಟಿಸ್ಟ್ ಅವರು ಉಪಗ್ರಹವನ್ನ ಅವರು ಕಕ್ಷೆಯಲ್ಲಿ ಅವರು ಬಿಡ್ತಾರೆ ಅಲ್ವಾ, ಅದು ತನ್ನಷ್ಟಿಗೆ ತಾನೇ ತಿರುಗ್ತಾ ಇರುತ್ತೆ. ಆದ್ರೆ ಅದನ್ನ ಅವರು ವಿಜ್ಞಾನಿಗಳು ಒಂದು ಕಡೆ ಕುತ್ಕೊಂಡು ಅದನ್ನ ನಿಯಂತ್ರಿಸ್ತಾ ಇರ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಅಸಂಖ್ಯಾತ ನಕ್ಷತ್ರಗಳು ಗ್ರಹಗಳು ಇರುವಂತಹ ಈ ಬ್ರಹ್ಮಾಂಡವನ್ನ ಭಗವಂತ ತನ್ನ ಬುದ್ಧಿಶಕ್ತಿಯಿಂದ ಅವರು ನಿಯಂತ್ರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಬ್ಬ ಸಾಮಾನ್ಯ ಮನುಷ್ಯನೇ ಅವರು ಅಂತಹ ಉಪಗ್ರಹವನ್ನ ಒಂದು ಕಡೆ ಕುತ್ಕೊಂಡು ನಿಯಂತ್ರಿಸ್ತಾ ಇದ್ದಾನೆ ಅಂತಂದ್ರೆ ಆ ದೇವೋತ್ತಮ ಪರಮ ಪುರುಷ ಸಕಲ ಕಾರಣಗಳಿಗೆ ಕಾರಣನಾದ ಕೃಷ್ಣನ ಕೈಯಿಂದ ಇದು ಸಾಧ್ಯ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಈ ಎಲ್ಲವನ್ನ ನಿಯಂತ್ರಿಸಲ್ಪಡ್ತಾ ಇರೋದು ಕೃಷ್ಣನಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ ಶ್ರೀಕೃಷ್ಣನೇ ಎಲ್ಲ ಸೃಷ್ಟಿಯ ಮೂಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಸೃಷ್ಟಿಯ ಮೂಲ ಏನು ಅಂತ ಹೇಳ್ಬಿಟ್ಟು ವೇದವ್ಯಾಸರು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೃಷ್ಟಿ ಒಂದೇ ಅಲ್ಲ, ಸ್ಥಿತಿ ಲಯ ಅದರ ಪಾಲನೆಯನ್ನ ಮತ್ತೆ ಲಯ ಅದರ ನಾಶವನ್ನ ಎಲ್ಲವನ್ನ ಅಂದ್ರೆ ಇವೆಲ್ಲವೂ ಸಹ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಬ್ರಹ್ಮಾಂಡವೆಲ್ಲವೂ ಸಹ ಗೋಚರಿಸ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ದೃಷ್ಟಿಗೆ ಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಶ್ರೀಕೃಷ್ಣ ಕಾರಣ, ಅವನೇ ಕಾರಣ ಪುರುಷ, ಸಕಲ ಕಾರಣಗಳಿಗೆ ಕಾರಣ ಅಂತ. ಇವಾಗ ಚೈನಾದವರು ನಾವೇನೆ ಕರೋನಾವನ್ನ ಸೃಷ್ಟಿ ಮಾಡಿದ್ದು, ನಾವೇ ಇದನ್ನೆಲ್ಲ ಅಂದ್ರೆ ಇಷ್ಟು ಜನರು ಸಹ ಮರಣ ಹೊಂದಲಿಕ್ಕೆ ನಾವೇ ಕಾರಣ ಅಂತ ಹೇಳ್ಬಿಟ್ಟು ಅವ್ರೇನಾದ್ರೂ ಕ್ಲೈಮ್ ಮಾಡಿದ್ರೆ ನಾವು ಅದರ ಮೂಲವನ್ನ ಹುಡುಕೊಂಡು ಹೋದ್ರೆ ಅದು ಕೃಷ್ಣನಲ್ಲೇ ಕೊನೆಗೊಳ್ಳುತ್ತೆ. ಸೊ ಅವರನ್ನೇ ಸಕಲ ಕಾರಣಗಳಿಗೆ ಅವರೇ ಕಾರಣ, ಸಮಸ್ತ ಕಾರಣಗಳಿಗೆ ಅವರೇ ಕಾರಣ. ಸೊ ಅದಕ್ಕೇನೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಭಗವಾನ್ ಶ್ರೀಕೃಷ್ಣ ಎಲ್ಲ ಸೃಷ್ಟಿಗಳ ಮೂಲ ಅಂತ ಹೇಳ್ಬಿಟ್ಟು ಇಲ್ಲಿ ವೇದವ್ಯಾಸರು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆ ಕೃಷ್ಣನ ಸೃಷ್ಟಿ ಯಾವ ತರ ಇದೆ, ಪರಿಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಇದಕ್ಕಿಂತ ಮುಂಚೆನೆ ನಾವು ತಿಳ್ಕೊಂಡಿರೋ ಹಾಗೇನೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ಅಂತ ಹೇಳ್ಬಿಟ್ಟು ನಾವು ಈಶೋಪನಿಷತ್ತಲ್ಲಿ ತಿಳ್ಕೊಂಡಿದೀವಿ. ಅದಕ್ಕೆ ಇಲ್ಲಿ ನಮ್ಗೆ ಪ್ರಭುಪಾದರು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಇವಾಗ ನಾವು ಮನುಷ್ಯ ಅವರು ಸಹ ತುಂಬಾ ಬುದ್ಧಿಶಾಲಿಗಳಲ್ವಾ, ನಾವೇನೆಲ್ಲವನ್ನ ಸೃಷ್ಟಿ ಮಾಡಿದೀವಿ. ಸೊ ಇವಾಗ ನಮ್ಮ ಸೃಷ್ಟಿ ಹೇಗಿದೆ ಮತ್ತೆ ಭಗವಂತನ ಸೃಷ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ವಿಜ್ಞಾನಿಗಳು ಅವರ ತಮ್ಮ ಬುದ್ಧಿ ಶಕ್ತಿಯಿಂದ ಅವರು ಒಂದು ವಾಚನ್ನ ಸೃಷ್ಟಿ ಮಾಡ್ಬೋದು. ಇವಾಗ ವಾಚನ ಸೃಷ್ಟಿ ಮಾಡಿದಾಗ ಆ ವಾಚು ಇನ್ನೊಂದು ವಾಚನ್ನ ಅದು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಇನ್ನೊಂದು ವಾಚ್ ತಯಾರಾಗ್ಬೇಕು ಅಂತಂದ್ರೆ ಮತ್ತೆ ಆ ಮನುಷ್ಯನೇ ಇನ್ನೊಂದು ವಾಚನ್ನ ತಯಾರು ಮಾಡ್ಬೇಕು. ಮತ್ತೆ ಅದನ್ನ ಏನು ಅಲ್ಲಿ ಏನಾದ್ರು ಒಂದು ರಿಪೇರಿ ಬೇಕು ಅಂತಂದ್ರೆ ಸ್ವತಃ ಯಾರು ಅದನ್ನ ಸೃಷ್ಟಿ ಮಾಡಿದನೋ ಅವನೇ ಅದನ್ನ ರಿಪೇರಿ ಮಾಡ್ಬೇಕಾಗತ್ತೆ ಅಲ್ವಾ. ಅಕಸ್ಮಾತ್ ಮತ್ತೆ ಅಲ್ಲೇನಾದ್ರೂ ಒಂದು ಕುಂದು ಕೊರತೆಗಳಿದ್ರೆ ಅವರು ಆ ವಾಚನ್ನ ಆ ಸಮಯದಲ್ಲಿ ಅವ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ನೆಕ್ಸ್ಟ್ ಟೈಮ್ ಪ್ರಾಡಕ್ಟ್ ಬಂದಾಗ ಅವರು ಇಂಪ್ರೂವ್ಡ್ ವರ್ಷನ್ ಅಂತ ನಾವೇನ್ ಹೇಳ್ತೀವೋ ಆ ಕುಂದು ಕೊರತೆಗಳನ್ನ ಅವರು ನಿವಾರಿಸಬಹುದು. ಸೊ ಇದು ನಮ್ಮ ಸೃಷ್ಟಿ. ಮತ್ತೆ ನಾವು ಸೃಷ್ಟಿ ಮಾಡಿದಾಗ ಅಲ್ಲಿ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ನಾವಿವಾಗ ಪ್ಲಾಸ್ಟಿಕ್ ಅನ್ನ ನೋಡಿದ್ವಿ ಅಲ್ವಾ, ನಾವಿವಾಗ ಮನುಷ್ಯ ಸೃಷ್ಟಿ ಮಾಡ್ದ ಅದರಿಂದ ನಮ್ಗೆ ನಮ್ಮ ಈ ಪ್ರಕೃತಿಗೆ ಎಷ್ಟು ಹಾನಿನ ನಾವು ಉಂಟು ಮಾಡ್ತಾ ಇದೀವಿ ಅಲ್ವಾ. ಇದು ಮನುಷ್ಯನ ಸೃಷ್ಟಿ. ಆದ್ರೆ ಭಗವಂತನ ಸೃಷ್ಟಿ ಯಾವ ತರ ಪರಿಪೂರ್ಣವಾಗಿದೆ ಅಂತಂದ್ರೆ ನೋಡಿ, ಅವ್ರು ಇವಾಗ ಭಗವಂತ ಗಂಡು ಹೆಣ್ಣು ಅಂತ ಹೇಳ್ಬಿಟ್ಟು 2 ಯಂತ್ರಗಳನ್ನ ಅವರು ಸೃಷ್ಟಿ ಮಾಡಿದ್ರು. ಆ 2 ಯಂತ್ರಗಳನ್ನ ಸೃಷ್ಟಿ ಮಾಡಿದರೆ ಅಷ್ಟೇನೆ ಅವರು. ಅದಾದ್ಮೇಲೆ ದೇವರ ಗಮನ ಇಲ್ದಲೇನೆ ಮತ್ತೆ ಅಸಂಖ್ಯಾತವಾದ ಯಂತ್ರಗಳನ್ನ ಈ ಗಂಡು ಹೆಣ್ಣು ಸೃಷ್ಟಿ ಮಾಡ್ತಾರೆ ಅಲ್ವಾ. ಸೊ ಇವಾಗ ಅವರು ಮನುಕುಲ ಅಂತ ನಾವೇನ್ ಹೇಳ್ತೀವೋ ಆ ಮನುಗೆ ಹೇಳ್ತಾರೆ ಅವರು ಮನು, ಮತ್ತೆ ಅವರು ಈ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೋತಾರೆ ಅಲ್ವಾ. ಅಂದ್ರೆ ಈ ತರ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಭಗವಂತನಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿಕೊಡ್ತಾ ಇದ್ರೆ, ದೇವರ ತರ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಭಗವಂತನಿಗೆ ಇನ್ನ ಒಂದ್ ಹೆಸರು ಅಸಮೌರ್ಧ್ವ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಅವ್ರಿಗೆ ಸಮನಾಗಿ ಇರ್ಲಿಕ್ಕೂ ಸಾಧ್ಯ ಇಲ್ಲ, ಅವರನ್ನ ಮೀರಿಸ್ಲಿಕ್ಕೂ ಸಹ ಯಾರು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಅವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಭುಪಾದರು. ಮತ್ತೆ ಇಲ್ಲಿ 2ನೇ ವಿಷಯವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ರೆ, ಸೊ 2ನೇ ವಿಷಯ ಏನು, 2ನೇ ಗುಣಲಕ್ಷಣ ಏನು ಈ ಪರಮ ಸತ್ಯನ ಗುಣಲಕ್ಷಣ ಅಂತಂತಂದ್ರೆ ಅವರು ಜನ್ಮಾದ್ಯಸ್ಯ ಯಥೋ ಅನ್ವಯಾತ್ ಇತರತ ಚಾರ್ತೇಶ್ವ ಭಿಘ್ನ ಸ್ವರಾಟ್, ಅಭಿಘ್ನ ಮತ್ತೆ ಸ್ವರಾಟ್ ಅಂತ ಹೇಳ್ತಾ ಇದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಅಭಿಘ್ನ ಮತ್ತೆ ಸ್ವರಾಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಭಿಘ್ನ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣಂತೆ. ಅಭಿಘ್ನ ಜ್ಞ ಅಂತಂತಂದ್ರೆ ಇಲ್ಲಿ ಜ್ಞಾನವನ್ನ ಪಡೆದಿರೋರು. ನಾವು ಸಹ ಜ್ಞಾನವನ್ನ ಪಡೆದಿದೀವಿ ಅಲ್ವಾ. ಆದ್ರೆ ನಮ್ಗೆ
ಎಲ್ಲದರ ಕುರಿತಾಗಿ ಜ್ಞಾನ ಇಲ್ಲ. ಬೇರೆ ಹೊರಗಡೆ ಇರೋದನ್ನ ಬಿಟ್ಬಿಡಿ, ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನೇ ನಾವು ಪ್ರತಿಯೊಂದನ್ನ ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮೂಲೆ ಮೂಲೆಗಳಲ್ಲಿ ಏನ್ ನಡೀತಾ ಇದೆ ಅಂತ ಬಿಟ್ಟು ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಭಗವಂತ ಅವರು ಅಭಿಜ್ಞ, ಅವರು ಎಲ್ಲಾ ಕಡೆ ಈ ಸರ್ವ ಸೃಷ್ಟಿಯಲ್ಲಿ ಎಲ್ಲಾ ಕಡೆ ಏನೆಲ್ಲ ನಡೀತಾ ಇದೆಯೋ ಎಲ್ಲವನ್ನ ಅವರು ಬಲ್ಲರು. ಸೊ ನಾವಿವಾಗ ಭಗವದ್ಗೀತೆಯಲ್ಲೂ ಸಹ ನಾವು ಅರ್ಥ ಮಾಡ್ಕೊಂಡಿವಿ ಅಲ್ವಾ, ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ. ಸೊ ಅದೇ ತರನೇ ಇಲ್ಲಿ ಹೇಳ್ತಾ ಇದ್ದಾರೆ ವೇದವ್ಯಾಸರು, ಅವರು ನೇರವಾಗಿ ಮತ್ತೆ ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನ ಅವರು ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಭಗವಂತ ಆ ಪ್ರಜ್ಞೆನ ಪಡ್ಕೊಳ್ಳಿಕ್ಕೆ, ಎಲ್ಲದರ ಬಗ್ಗೆ ಅವ್ರಿಗೆ ಅರಿವಿರ್ಲಿಕ್ಕೆ ಅವರೇ ಸ್ವತಃ ಎಲ್ಲ ಕಡೆ ಅವರು ಹೋಗಿ ಇರ್ಬೇಕಾಗಿರೋ ಅಗತ್ಯ ಇಲ್ಲ. ಅದಕ್ಕೆ ಹೇಗೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಪ್ರಭುಪಾದರು ಅಂತಂದ್ರೆ, ಇವಾಗ ಒಂದು ಕಟ್ಟಡವನ್ನ ಕಟ್ತಾ ಇರ್ಬೇಕಂದಾಗ ಇವಾಗ ಒಬ್ಬ ಇಂಜಿನಿಯರು ಅವರೇ ಸ್ವತಃ ಹೋಗಿ ಒಂದು ಏನು ಇಟಿಕೆಗಳನ್ನ ಅವ್ರು ಇಡೋದಿಲ್ಲ, ಸಿಮೆಂಟ್ ಅನ್ನ ಅವ್ರು ಹಾಕೋದಿಲ್ಲ, ಅಂದ್ರೆ ಮೇಸ್ತ್ರಿ ಕೆಲಸ ಅವ್ರು ಮಾಡೋದಿಲ್ಲ ಅಲ್ವಾ. ಆದ್ರೂ ಅವರು ಸ್ವತಃ ಅಲ್ಲಿ ಹೋಗಿ ಆ ಕಟ್ಟಡ ಕಾರ್ಯದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಳಿಲ್ಲ ಅಂದ್ರೂ ಸಹ ಅವ್ರಿಗೆ ಆ ಕಟ್ಟಡದಲ್ಲಿ ಮೂಲೆ ಮೂಲೆಗಳಲ್ಲಿ ಏನಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು ಅಲ್ವಾ. ಅದೇ ತರನೇ ಭಗವಂತನಿಗೂ ಸಹ ಈ ಸರ್ವ ಸೃಷ್ಟಿಯಲ್ಲಿ ಎಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ. ಸೊ ಇವಾಗ ಭಗವಂತ ಅವರು ತಮ್ಮ ದಿಕ್ಪಾಲಕರ ಮೂಲಕ ಅವರು ಈ ಸೃಷ್ಟಿಯಲ್ಲಿ ಎಲ್ಲ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ವಿಶ್ವದ ಪ್ರತಿ ವಿವರ ಅವರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿ ಪ್ರಭುಪಾದರು ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ನಾವು ಒಂದು ಕಲ್ಪನೆಯನ್ನ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ಇಡೀ ಸೃಷ್ಟಿಗೆ ನಾವು ಒಂದು ಮೂರ್ತ ರೂಪವನ್ನ ಕೊಟ್ರೆ, ಅಂದ್ರೆ ಒಂದು ವ್ಯಕ್ತಿಯ ರೂಪವನ್ನ ಕೊಟ್ರೆ, ಇವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ನನ್ನ ದೇಹದಲ್ಲಿ ಈ ಶರೀರದಲ್ಲಿ ಎಲ್ಲೇ ಒಂದು ಯಾವುದೇ ಒಂದು ಮೂಲೆಯಲ್ಲಿ ಅಥವಾ ಒಂದು ಸೊಳ್ಳೆ ಕಚ್ತಾ ಇದೆ ಅಂತ ಅನ್ಕೊಳ್ಳಿ ನನ್ನ ಬೆನ್ನಲ್ಲೇನೆ, ಅವಾಗ ಏನಾಗುತ್ತೆ, ನಾನು ಆಟೋಮೆಟಿಕ್ ಆಗಿ ನನ್ನ ಕೈ ಏನಾಗುತ್ತೆ ಅಲ್ಲಿಗೆ ಹೋಗುತ್ತೆ, ಆ ಜಾಗಕ್ಕೆ ಹೋಗುತ್ತೆ ಅಲ್ವಾ. ನನ್ನ ದೇಹದ ಆ ಭಾಗಕ್ಕೆ ಹೋಗಿ ಆ ಸೊಳ್ಳೆಯಿಂದ ಆಗ್ತಿರೋ ಆ ನೋವನ್ನ ನಾನು ನಿವಾರಿಸ್ಕೊಳ್ಳಿಕ್ಕೆ ನನ್ನ ಕೈಯನ್ನ ನಾನು ಮೂವ್ ಮಾಡ್ತೀನಿ. ಅದೇ ತರನೇ ಇಲ್ಲಿ ಇಡೀ ಸೃಷ್ಟಿಯನ್ನ ಭಗವಂತನ ಶರೀರ ಅಂತ ಅನ್ಕೊಂಡಾಗ, ಸೊ ಇವಾಗ ಭಗವಂತ ಈ ಸೃಷ್ಟಿಯಲ್ಲಿ ಎಲ್ಲ ಬೇಕಾದ್ರೂ ಅವರು ತನ್ನ ಕೈ ಕಾಲುಗಳನ್ನ ಆಡಿಸ್ಬೋದು ಅಲ್ವಾ. ಇವಾಗ ನಾವೇನೇ ಈ ದೇಹದಲ್ಲಿ ಏನಾದ್ರೂ ನಡೆದ್ರೆ ನಾವು ಕೈ ಕಾಲುಗಳನ್ನ ನಾವು ಆಡಿಸ್ತೀವಿ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತ ಈ ಇಡೀ ಸೃಷ್ಟಿಯಲ್ಲಿ ಅವ್ರು ಎಲ್ಲ ಬೇಕಾದ್ರೂ ಸಹ ಅವರು ತಮ್ಮ ಕೈಕಾಲುಗಳನ್ನ ಆಡಿಸಬಹುದು. ಅಂದ್ರೆ ಇಲ್ಲಿ ಏನರ್ಥ, ಭಗವಂತನಿಗೆ ತನ್ನ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಮೂಲೆಯ ವಿವರ ಅವ್ರಿಗೆ ಗೊತ್ತಿದೆ ಅಂತ. ಹೇಗೆ ನಮ್ಮ ದೇಹದಲ್ಲಿ ಏನಾದ್ರೂ ಆದ್ರೆ ನಮ್ಗೆ ಗೊತ್ತಾಗುತ್ತೋ, ಅದೇ ತರನೇ ಭಗವಂತನಿಗೆ ಇಡೀ ಸೃಷ್ಟಿಯ ಬಗ್ಗೆ ಅವ್ರಿಗೆ ಜ್ಞಾನ ಇದೆ, ಅಭಿಜ್ಞ, ಪ್ರತಿಯೊಂದನ್ನ ತಿಳ್ಕೊಂಡಿದ್ದಾರೆ. ಇವಾಗ ನಾವು ನಮ್ಮ ದೇಹದಲ್ಲಿ ಆಗೋದನ್ನ ನಾವು ತಿಳ್ಕೊಬಹುದು ಸ್ವಲ್ಪ ಮಟ್ಟಿಗೆ, ಆದ್ರೆ ಭಗವಂತ ಪ್ರತಿಯೊಂದು ಜೀವರಾಶಿಯಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಅವನ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಲೋಕಗಳಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಗೊತ್ತಿದೆ. ಅದನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ರೆ, ದೇಹಕ್ಕೆ ಏನಾಗುತ್ತದೆಯೋ ಅದು ದೇಹಕ್ಕೆ ಬೇಗನೆ ತಿಳಿಯುತ್ತದೆ. ಅಂತೆಯೇ ಸೃಷ್ಟಿಯು ಸಂಪೂರ್ಣ ದೇಹವಾಗಿದೆ. ಆದ್ದರಿಂದ ಸಂಪೂರ್ಣವು ಸೃಷ್ಟಿಯಲ್ಲಿ ಸಂಭವಿಸುವ ಎಲ್ಲವನ್ನ ನೇರವಾಗಿ ಮತ್ತು ಪರೋಕ್ಷವಾಗಿ ತಿಳಿದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪರಮ ಸತ್ಯವು ಏಕಕಾಲದಲ್ಲಿ ಒಂದೇ ಆಗಿದ್ದು ಮತ್ತು ವಿಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದನ್ನ ನಾವು ಚೈತನ್ಯ ಮಹಾಪ್ರಭುಗಳು ನಮ್ಗೆ ಇದೇ ತತ್ವವನ್ನ ಕೊಟ್ಟಿರೋದು. ಇವಾಗ ನಮ್ಮ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದ ತತ್ವ ಏನು ಅಂತಂತಂದ್ರೆ, ಅಚಿಂತ್ಯ ಭೇದ ಅಭೇದ ತತ್ವ ಅಲ್ವಾ. ಏಕಕಾಲದಲ್ಲಿ ಅಲ್ಲಿ ಭೇದನೂ ಇದೆ, ಅಭೇದನೂ ಇದೆ. ಮತ್ತೆ ಅಲ್ಲಿ ಅಚಿಂತ್ಯ, ನಮ್ಮ ಈ ಇಂದ್ರಿಯಗಳಿಗೆ, ಈ 3 ಗುಣಗಳಿಂದ ಇರುವಂತಹ ಈ ಬುದ್ಧಿಶಕ್ತಿಗೆ ನಮ್ಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅಚಿಂತ್ಯ. ಸೊ ಈ ಅಚಿಂತ್ಯ ಭೇದ ಅಭೇದ ತತ್ವವನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ಭಗವಂತನನ್ನ ನಾವು ಗೋಲ್ಡ್ ಮೈನ್ಗೆ ನಾವು ಹೋಲಿಸ್ಬೋದು ಅಲ್ವಾ. ಮತ್ತೆ ಭಗವಂತನಿಂದ ಬಂದಿರೋದನ್ನೆಲ್ಲವನ್ನೂ ಸಹ ನಾವು ಇವಾಗ ಈ ಗೋಲ್ಡ್ ಮೈನಿಂದ ನಾವು ಎಷ್ಟೊಂದು ಆಭರಣಗಳನ್ನ ನಾವು ತಯಾರು ಮಾಡ್ತೀವಿ. ಹೌದು, ಅದನ್ನು ಸಹ ಬಂಗಾರನೇ. ಆದ್ರೆ ಆ ಆಭರಣಗಳು ಆ ಗೋಲ್ಡ್ ಮೈನ್ಗೆ, ಆ ಬಂಗಾರದ ಆ ಗಣಿಗೆ ಅದನ್ನ ಹೋಲಿಕೆ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಪರಮ ಸತ್ಯವು ಏಕಕಾಲದಲ್ಲಿ ಒಂದೇ ಆಗಿದ್ದು ಮತ್ತು ವಿಭಿನ್ನವಾಗಿದೆ. ಪರಮ ಸತ್ಯದೊಂದಿಗೆ ಯಾವುದೂ ಸಮಾನವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪರಮ ಸತ್ಯದಿಂದ ಯಾವುದು ಸ್ವತಂತ್ರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಮುಂದೆ ವಿರಾಟ್ರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಆ ವಿರಾಟನ ನಾವು ತಿಳ್ಕೊಳ್ಳೋಣಂತೆ. ವಿರಾಟ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು, ಸೊ ಇವಾಗ ಭಗವಂತ ಸ್ವತಂತ್ರನಾಗಿದ್ದಾನೆ. ಇವಾಗ ನಾವು ಸಹ ನೋಡಿದೀವಿ, ಇವಾಗ ವಿಜ್ಞಾನಿಗಳು ಇವಾಗ ಒಂದು ನೀರನ್ನ ಅವರು ಸೃಷ್ಟಿ ಮಾಡ್ಬೋದು, ನೀರನ್ನ ಸೃಷ್ಟಿ ಮಾಡಿ ನಾನಿದನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೋದು. ಆದ್ರೆ ಇಲ್ಲಿ ಆ ನೀರನ್ನ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ, ಜ್ಞಾನವನ್ನ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಕೊಟ್ಟಿರೋರು ಯಾರು ಅಂತ ನಾವು ಪ್ರಶ್ನೆ ಮಾಡಿದಾಗ
ಅದರ ಮೂಲ ಭಗವಂತನೇ. ಅದನ್ನೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವು ಎಲ್ಲರನ್ನೂ ಸಹ ಯಾರ ಮೇಲಾದ್ರೂ ನಾವು ಅವಲಂಬಿತರಾಗಿದ್ದೀವಿ ಅಲ್ವಾ. ಇವಾಗ ನಾವು ಕರೋನಾ ಟೈಮಲ್ಲಿ ನಮ್ಗೆ ಅದು ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಯ್ತು ಅಲ್ವಾ. ಯಾವಾಗ ಲಾಕ್ ಡೌನ್ ಅಂದ ತಕ್ಷಣನೇ ನಾವು ಎಷ್ಟು ನಾವು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿದೀವಿ ಅಂತ ನಮ್ಗೆ ಅರ್ಥ ಆಗೋಯ್ತು ಅಲ್ವಾ. ನಮ್ಗೆ ಇವಾಗ ಬೇಕಾಗಿರೋ ವಸ್ತುಗಳನ್ನೆಲ್ಲ ನಾವು ಕೊಂಡ್ಕೊಳ್ಲಿಕ್ಕೆ ನಾವು ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಹೋಗಿ ನಾವು ತಗೋಬೇಕಾಗಿತ್ತು ಅಲ್ವಾ. ಅದೇ ತರ ನಾವು ಎಲ್ಲರನ್ನೂ ಸಹ ಒಬ್ಬರ ಮೇಲೆ ಒಬ್ರು ಅವಲಂಬಿತವಾಗಿದೀವಿ. ಆದ್ರೆ ಎಲ್ಲರನ್ನೂ ಸಹ ಅವಲಂಬಿತರಾಗಿರೋದು ಭಗವಂತನ ಮೇಲೆ ಅಲ್ವಾ. ನಾವ್ ಇವಾಗ ಮಾವಿನ ಹಣ್ಣಿನ ಒಂದು ಎಕ್ಸಾಂಪಲ್ ಅನ್ನ ನಾವು ಭಗವದ್ಗೀತೆಯಲ್ಲಿ ನಾವು ಅರ್ಥ ಮಾಡ್ಕೋತೀವಿ ಅಲ್ವಾ. ಮಾವಿನ ಹಣ್ಣನ್ನ ಮರವನ್ನ ನಾವು ಬೆಳೆಸಿದ್ಮೇಲೆ ನಾವು ಆ ಮರದ ಹಣ್ಣುಗಳನ್ನ ನಾವು ಪಡ್ಕೊಳ್ಲಿಕ್ಕೆ ಹೋದಾಗ ಆಗ ಕೃಷ್ಣ ಬರ್ತಾರೆ ಅಲ್ವಾ. ಕೃಷ್ಣ ಬಂದು ಇದೆಲ್ಲ ನನಗೆ ಸೇರಿರೋದು ಅಂತ ಅವ್ರು ನಮ್ಗೆ ಹೇಳ್ತಾರೆ ಅಲ್ವಾ. ನಾವು ಅವ್ರಿಗೆ ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ನಾವು ಕೇಳ್ತೀವಿ ಅಲ್ವಾ, ನಾನು ಇದನ್ನ ಎಷ್ಟು ಕಷ್ಟಪಟ್ಟು ನಾನು ಬೆಳೆಸ್ದೆ, ನೀನ್ ಇರ್ಲೇ ಇರ್ಲಿಲ್ಲ, ನೀನ್ ಎಲ್ಲಿಂದ ಬಂದೆ, ನಿನ್ಗೆ ಯಾಕೆ ನಾನು ಕೊಡ್ಬೇಕು ಅಂತ ನಾವು ಕೇಳ್ತೀವಿ ಅಲ್ವಾ. ಆಗ ಕೃಷ್ಣ ನಮ್ಗೆ ಅರ್ಥ ಮಾಡಿಸ್ತಾರೆ ಅಲ್ವಾ. ಹೌದು, ನೀನ್ ಇದನ್ನ ಬೆಳೆಸ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ಯಾ, ಆದ್ರೆ ಆ ಬೀಜವನ್ನ ಯಾರು ಕೊಟ್ಟಿದ್ದಾರೆ, ಈ ಮರಕ್ಕೆ ಬೇಕಾಗಿರೋ ಪೋಷಣೆಗೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಅನ್ನ ಯಾರು ಕೊಟ್ಟಿದ್ದಾರೆ, ಸೂರ್ಯನ ಬೆಳಕು ಬೇಕು, ಆ ಸೂರ್ಯನನ್ನ ಯಾರು ಸೃಷ್ಟಿ ಮಾಡಿದ್ದಾರೆ, ಇದಕ್ಕೆ ಮಳೆ ನೀರ್ ಬೇಕು, ಆ ಮಳೆಯನ್ನ ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆಯನ್ನ ಮಾಡಿದಾಗ ನಮ್ಗೆ ಅವಾಗ ಅರ್ಥ ಆಗತ್ತೆ ಅಲ್ವಾ. ಹೌದು, ನಾವು ಎಷ್ಟು ಅವಲಂಬಿತರಾಗಿದ್ದೀವಿ ನಾವು ಭಗವಂತನ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆದ್ರೆ ಭಗವಂತ ಅವರು ಯಾರ ಮೇಲೂ ಅವಲಂಬಿತರಾಗಿಲ್ಲ ಅಲ್ವಾ. ಸೊ ಅವರು ಸರ್ವತಂತ್ರ ಸ್ವತಂತ್ರ, ಅದಕ್ಕೆ ಅವ್ರನ್ನ ದೇವರು ಅಂತ ಹೇಳ್ಬಿಟ್ಟು ಕರೆಯೋದು. ಅವ್ರು ಇವಾಗ ಅವ್ರು ಯಾರ ಮೇಲಾದ್ರೂ ಡಿಪೆಂಡ್ ಆಗಿದ್ರೆ ಅವ್ರು ಅವಾಗ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ಬ್ರಹ್ಮನಿಂದ ಇರುವೆ ತನಕ, ಇಂದ್ರನಿಂದ ಇಂದ್ರಗೋಪ ಉಳುವಿನ ತನಕ ಯಾರು ಸಹ ಸ್ವತಂತ್ರರಲ್ಲ. ಸೊ ಎಲ್ಲದ್ರಲ್ಲೂ ಸಹ ಭಗವಂತನ ಕೈವಾಡವಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾಸ್ತಿಕರು ಅವರು ದೇವರ ಅಸ್ತಿತ್ವವನ್ನೇ ಅವರು ಒಪ್ಪೋದಿಲ್ಲ ಅಲ್ವಾ. ನಾವು ನೋಡಿದ್ವಿ ರಾವಣ, ಹಿರಣ್ಯಕಶಿಪು, ಅವರು ದೇವರ ಇರುವಿಕೆಯನ್ನ ಅವ್ರು ಒಪ್ತಾ ಇಲ್ಲ. ಅವರೇ ದೇವರು ಅಂತ ಹೇಳ್ಬಿಟ್ಟು ಅವ್ರು ಪ್ರಕಟಗೊಳಿಸ್ಕೋತಾರೆ ಅಲ್ವಾ, ಅವರೇ ಘೋಷಣೆ ಮಾಡ್ಕೋತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವ್ರು ಇವಾಗ ಯಾವ್ದೋ ಒಂದು ಶಕ್ತಿಯನ್ನ ಪಡ್ಕೋಬೇಕು ಅಂದ್ರೂ ಸಹ ಅವ್ರು ತಪಸ್ಸನ್ನ ಮಾಡ್ಬೇಕಾಗತ್ತೆ. ಸಾವಿರಾರು ವರ್ಷಗಳ ಕಾಲ ಉಗ್ರ ತಪಸ್ಸನ್ನ ಮಾಡಿ ಅವ್ರು ಯಾವ್ದೋ ಒಂದು ಶಕ್ತಿಯನ್ನ ಸಂಪಾದನೆ ಮಾಡ್ಕೋತಾರೆ. ಆದ್ರೆ ಭಗವಂತ ಆತರ ಅಲ್ಲ. ನಾವು ಕೃಷ್ಣನನ್ನ ನೋಡಿದ್ವಿ, ಎಳೆ ಮಗು, ಅಮ್ಮನ ಮಡಿಲ ಮೇಲೆ ಮಲ್ಕೊಂಡಿರೋ ಮಗು ಪೂತನಿಯನ್ನ ಸಂಹಾರ ಮಾಡ್ತಾರೆ. ಅವರು ಯಾವುದೇ ಸಮಯದಲ್ಲಿ ಎಂತಹದೇ ಒಂದು ಸ್ಥಿತಿಯಲ್ಲಿ ಇದ್ದಾಗಲೂ ಸಹ ಅವರು ದೇವ್ರೇ. ಅವ್ರು ಏನೋ ಒಂದನ್ನ ಮಾಡಿ ಅವರು ಒಂದು ಶಕ್ತಿಯನ್ನ ಸಂಪಾದನೆ ಮಾಡ್ಕೊಂಡು ಬೇಕಾಗಿಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಮಾಯಾವಾದಿಗಳು ಏನ್ ಹೇಳ್ತಾರೆ, ನಾನೇ ಭಗವಂತ ಅಂತ ಹೇಳ್ಬಿಟ್ಟು ಅವರು ಕ್ಲೈಮ್ ಮಾಡ್ತಾರೆ ಅಲ್ವಾ. ಅವ್ರುನು ಸಹ ಅಭಿಜ್ಞರು ಅಲ್ಲ, ಸ್ವರಾಟು ಅಲ್ಲ. ಅವ್ರಿಗೆ ಎಲ್ಲವೂ ಸಹ ಅವ್ರಿಗೆ ತಿಳಿದಿಲ್ಲ, ಮತ್ತೆ ಅವರು ಸ್ವತಂತ್ರರು ಸಹ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ರಾವಣ ಮತ್ತೆ ಹಿರಣ್ಯಕಶಿಪು ಅಂತಹ ನಾಸ್ತಿಕರು ಭಗವಂತನ ಅಸ್ತಿತ್ವನ ಅವ್ರು ಒಪ್ಕೊಳೋದಿಲ್ಲ ಅಲ್ವಾ. ಅವರು ಕಠಿಣ ತಪಸ್ಸನ್ನ ಮಾಡಿ ಅವ್ರು ಯಾವ್ದೋ ಒಂದು ಶಕ್ತಿಯನ್ನ ಪಡ್ಕೋತಾರೆ. ಕೊನೆಗೆ ಅವರು ಎಷ್ಟು ಅಸಹಾಯಕರಾಗ್ತಾರೆ ಅಂತಂತಂದ್ರೆ, ಅವರು ಕೊನೆಗೆ ಅವರು ಮರಣ ಬಂದಾಗ ಅವ್ರನ್ನ ಅವರು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರಾಗಿನ ಮಾಯಾವಾದಿಗಳು ಏನ್ ಹೇಳ್ತಾರೆ, ನಾನು ದೇವ್ರು ಅಲ್ವಾ, ನಾನು ನಾರಾಯಣ, ಎಲ್ಲರೂ ನಾರಾಯಣ ಅಲ್ವಾ, ನಾನು ಇವಾಗ ಭ್ರಮೆಯಲ್ಲಿ ಒಳಗಾಗಿದ್ದೀನಿ, ನಾನು ದೇಹವನ್ನ ಬಿಟ್ಮೇಲೆ ನಾನು ಸಹ ದೇವರಾಗ್ಬಿಡ್ತೀನಿ, ನಾನು ಭಗವಂತನಲ್ಲಿ ಐಕ್ಯ ಆಗ್ಬಿಡ್ತೀನಿ, ನಾನೇ ದೇವರಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ಸೊ ಇವಾಗ ಅದಕ್ಕೆ ಆಚಾರ್ಯರು ಏನು ಉದಾಹರಣೆಯನ್ನ ಕೊಡ್ತಾರೆ ಅಂತಂತಂದ್ರೆ, ಇವಾಗ ಅವ್ರಿಗೊಂದು ಹಲ್ ನೋವು ಬಂದಾಗ ಅಯ್ಯೋ ಅಮ್ಮ ಅಂತ ಹೇಳ್ಬಿಟ್ಟು ಅವರು ಏನು ಆ ನೋವಿನಿಂದ ಅವರು ಒದ್ದಾಡ್ತಾರೆ ಅಲ್ವಾ. ಒಂದು ಚಿಕ್ಕ ನೋವನ್ನೇ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವ್ರು ಬೇರೆ ಏನನ್ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಅವ್ರು ಯಾವ ತರ ದೇವ್ರು, ಅವ್ರನ್ನ ದೇವ್ರ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಸಾಧ್ಯನಾ. ಅವ್ರು ಇವಾಗ ಯಾವ್ದಾದ್ರು ಒಂದು ನಿಯಂತ್ರಣಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಅವ್ರು ಖಂಡಿತ ದೇವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮುಂದೆ ಮೂರನೇ ವಿಷಯವನ್ನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ತೇನೆ ಬ್ರಹ್ಮ ಹೃದಯ ಆದಿ ಕವಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಈ ವಿಜ್ಞಾನಿಗಳು ಯಾರನ್ನ ನಂಬ್ತಾರೆ ಅಂತಂದ್ರೆ ಸೂರ್ಯನನ್ನ ನಂಬ್ತಾರೆ. ಈ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲಾ ನಡೀತಾ ಇದೆ ಅದಕ್ಕೆ ಮೂಲ ಕಾರಣ ಸೂರ್ಯ ಅಂತ ಹೇಳ್ಬಿಟ್ಟು ಸೂರ್ಯನನ್ನ ನಂಬ್ತಾರೆ ಅವರು. ಇವಾಗ ಆದ್ರೆ ಸೂರ್ಯನ ಮೂಲ ಏನಂತ ಕೇಳಿದ್ರೆ ಅವ್ರ ಹತ್ರ ಅದಕ್ಕೆ ಉತ್ತರ ಇಲ್ಲ. ಸೂರ್ಯನ ಮೂಲ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅದೇ ತರ ನಮ್ಮ ವೇದಗಳಲ್ಲಿ ಏನ್ ಹೇಳ್ತಾರೆ, ವೇದ ಸಾಹಿತ್ಯದ ಪ್ರಕಾರ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಬ್ರಹ್ಮ ಯಾರಿಂದ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಅದನ್ನ ಹೇಳಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಅವ್ರ ಸತ್ಯವನ್ನ ಹುಡ್ಕೊಂಡು ಹೋದಾಗ ಅದು ಕೊನೆಗೊಳ್ಳದೆ ಬ್ರಹ್ಮನಲ್ಲಿ ಅಲ್ವಾ. ಅದಕ್ಕೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನ ಮಾಡ್ಲಿಕ್ಕೆ ಆ ಜ್ಞಾನವನ್ನ ಕೊಟ್ಟಿರೋರು ಯಾರು ಅಂತಂತಂದ್ರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಅಲ್ವಾ. ಇವಾಗ ನಮ್ಗೆ ಈ ಭಗವದ್ಗೀತೆಗೆ ಬಂದ್ಮೇಲೆ ನಾವು ತಿಳ್ಕೊಂಡಿರೋ ಹಾಗೇನೆ, ಸೊ ಕೃಷ್ಣನಿಂದ ಈ 3 ಪುರುಷಾವತಾರಗಳು ಬರುತ್ತೆ. ಅದರಲ್ಲಿ
ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಜನನ ಆಗತ್ತೆ. ಸೊ ಅದಾದ್ಮೇಲೆ ಅವ್ರಿಗೆ ತಾಪ ಅನ್ನೋ ಒಂದು ಆದ್ರೆ ಆ ಸಮಯದಲ್ಲಿ ಬ್ರಹ್ಮನ ಜನನ ಆದಾಗ ಎಲ್ಲಾ ಕಡೆ ಕತ್ಲಿರುತ್ತೆ. ಆ ಸಮಯದಲ್ಲಿ ತಾಪ ಅನ್ನೋ ಒಂದು 2 ಅಕ್ಷರಗಳು ಅವ್ರಿಗೆ ಕೇಳಿಸುತ್ತೆ. ಆಗ ಅವರು ತಪಸ್ಸನ್ನ ಆಚರಿಸ್ಬೇಕು ಅನ್ನೋದನ್ನು ಸಹ, ಆ ಜ್ಞಾನವನ್ನ ಪ್ರೇರಣೆಯನ್ನ ಕೊಡೋದನ್ನು ಸಹ ಭಗವಂತನೇ ಅಲ್ವಾ. ಆಮೇಲೆ ಅವರು ಗಾಯತ್ರಿಯನ್ನ ಬ್ರಹ್ಮನಿಗೆ ಅವರು ಅದನ್ನ ಉಪದೇಶ ಮಾಡಿದ್ಮೇಲೆ ಅವ್ರಿಗೆ ಆ 4 ಏನು ಶ್ಲೋಕಗಳ ಮೂಲಕ ಅವ್ರಿಗೆ ಆ ವೇದ ಜ್ಞಾನವನ್ನ ಅವ್ರು ಕೊಡ್ತಾರೆ ಅಲ್ವಾ. ಮತ್ತೆ ಆ ಸೃಷ್ಟಿ ಕಾರ್ಯವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈ ಜ್ಞಾನವನ್ನ ಕೊಟ್ಟಿರೋದನ್ನು ಸಹ ಕೃಷ್ಣನೇ, ದೇವೋತ್ತಮ ಪರಮಪುರುಷನೇ. ನಾವಿವಾಗ ಸೃಷ್ಟಿಕರ್ತ ಬ್ರಹ್ಮ ಅಂತ ನಾವು ಏನ್ ಹೇಳ್ತಾ ಇದೀವೋ ಅವ್ರಿಗೆ ಈ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ಕೊಟ್ಟಿರೋದನ್ನು ಸಹ ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನಾವಿವಾಗ ನಮ್ಗೆ ಗ್ರೇಟ್ ಅಂತಂದ್ರೆ ನಮ್ಗೆ ಬ್ರಹ್ಮ ಅಲ್ವಾ. ಆದ್ರೆ ಅಂತಹ ಗ್ರೇಟ್ ಆಗಿರೋ ಬ್ರಹ್ಮನಿಗೂ ಸಹ ಜ್ಞಾನವನ್ನ ಕೊಡ್ತಾ ಇರೋದು ಕೃಷ್ಣ. ಅದನ್ನ ನೀವು ಭಾಗವತಮಲ್ಲೂ ಸಹ ನೀವು ನೋಡಿದಿರ ಅಲ್ವಾ. ನಾರದರು ಬ್ರಹ್ಮನ ಮಗ. ನಾರದರು ಕೇಳ್ತಾರೆ ಅಲ್ವಾ ಬ್ರಹ್ಮನಿಗೆ, ನೀವೇನೇ ಸೃಷ್ಟಿಕರ್ತ, ನೀವು 3 ಹೊತ್ತು ಧ್ಯಾನವನ್ನ ಮಾಡ್ತಾ ಇರ್ತೀರಲ್ವಾ, ಯಾರ ಕುರಿತಾಗಿ ನೀವು ಧ್ಯಾನವನ್ನ ಮಾಡ್ತಿರ್ತೀರಾ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ, ನೀವೇ ಎಲ್ಲರಿಗಿನ್ನ ಅಂದ್ರೆ ಶ್ರೇಷ್ಠ ವ್ಯಕ್ತಿ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಬ್ರಹ್ಮ ಹೇಳ್ತಾರೆ ಅಲ್ವಾ. ಸೊ ಇವಾಗ ನಾನು ಸಹ ಇದನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಈ ಜ್ಞಾನವನ್ನ ಮತ್ತೆ ಈ ಸೃಷ್ಟಿಗೆ ಬೇಕಾಗಿರುವಂತಹ ಎಲ್ಲ ಸಲಕರಣೆಗಳನ್ನ ಒದಗಿಸಿ ಕೊಟ್ಟಿರೋದು ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಸೊ ಅದಕ್ಕೆ ಇಲ್ಲಿ ನೋಡಿ ವ್ಯಾಸದೇವ ಏನ್ ಹೇಳ್ತಾ ಇದ್ದಾರೆ, ನಾನು ಈ ಸೃಷ್ಟಿ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಬುದ್ಧಿಯನ್ನ ಕೊಟ್ಟಿರುವಂತಹ ಸೃಷ್ಟಿ ಕಾರ್ಯವನ್ನ ಅಂದ್ರೆ ಈ 2ನೇ ಸೃಷ್ಟಿಕರ್ತ ಅಂತ ನಾವ್ ಏನ್ ಹೇಳ್ತಾ ಇದೀವಿ ಬ್ರಹ್ಮ, ಅವನಿಗೆ ಯಾರು ಬುದ್ಧಿಶಕ್ತಿಯನ್ನ ಕೊಡ್ತಾ ಇದ್ದಾರೋ ಅವ್ರನ್ನ ಪೂಜೆ ಮಾಡ್ತಾ ಇದಾರೆ ಹೊರತು ವ್ಯಾಸದೇವ ಬ್ರಹ್ಮನನ್ನ ಪೂಜೆ ಮಾಡ್ತಾ ಇಲ್ಲ. ಅದನ್ನೇ ಇಲ್ಲಿ ವ್ಯಾಸದೇವರು ಹೇಳ್ತಾ ಇದಾರೆ. ಶ್ರೀ ವ್ಯಾಸದೇವನು ಬ್ರಹ್ಮನನ್ನ ಪೂಜಿಸ್ತಾ ಇಲ್ಲ, ಅವರು ಸೃಷ್ಟಿಕರ್ತ ಅಲ್ವಾ, ಅವ್ರನ್ನ ಪೂಜಿಸ್ತಾ ಇಲ್ಲ. ಆದ್ರೆ ಬ್ರಹ್ಮನನ್ನು ತನ್ನ ಸೃಜನಶೀಲ ಚಟುವಟಿಕೆಗಳಲ್ಲಿ ಮಾರ್ಗದರ್ಶನ ಮಾಡುವ ಪರಮಾತ್ಮನನ್ನ ಅವರು ಪೂಜಿಸ್ತಾ ಇದ್ದಾರೆ ವ್ಯಾಸದೇವ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತೇನೇ ಬ್ರಹ್ಮ ಹೃದಯ ಆದಿ ಕವೆಯೇ. ಸೊ ಬ್ರಹ್ಮನಿಗೆ ಬ್ರಹ್ಮನ ಹೃದಯದ ಮೂಲಕ ಜ್ಞಾನವನ್ನ ಕೊಟ್ಟಿರೋದು ಕೃಷ್ಣ. ಮತ್ತೆ ಇಲ್ಲಿ ಮುಹ್ಯಂತಿ ಯತ್ ಸೂರ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ದೇವತೆಗಳು ಮತ್ತೆ ಋಷಿ ಮುನಿಗಳು, ಇವ್ ನಮ್ಗೆ ಬ್ರಹ್ಮನನ್ನ ಬಿಟ್ರೆ ನಮ್ಗೆ ನೆಕ್ಸ್ಟ್ ತುಂಬಾ ಶ್ರೇಷ್ಠವಾದ ವ್ಯಕ್ತಿಗಳು ಯಾರು ಅಂತಂತಂದ್ರೆ ಋಷಿ ಮುನಿಗಳು ಮತ್ತೆ ದೇವತೆಗಳು, ಅಷ್ಟದಿಕ್ಪಾಲಕರು, ದೇವತೆಗಳು ಅಲ್ವಾ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಗ್ನಿಯಲ್ಲಿ ಜಲದಲ್ಲಿ ನೆಲದಂತಹ ಮಾಯಾ ಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರೇಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು ಅಂತ ಹೇಳ್ತಾರೆ. ಸೊ ನಮ್ಗೆ ನೋಡಿ ಈಗ ದೇವತೆಗಳು ಮತ್ತೆ ಋಷಿ ಮುನಿಗಳು ಸಹ ಭ್ರಮೆಗೆ ಒಳಗಾಗ್ತಾರೆ ಅಲ್ವಾ. ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಅಗ್ನಿ ಮತ್ತೆ ನೆಲ ನೀರು, ಈ 3 ಅಂದ್ರೆ ಈ ಪಂಚಭೂತಗಳಿಂದನೇ ನಮ್ಗೆ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಿರೋದು ಅಲ್ವಾ. ಸೊ ಅದನ್ನ ಎಷ್ಟು ಚೆನ್ನಾಗಿ ಅವರು ನಮ್ಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನೋಡಿ ಈ ಐದೇ ಈ ಪಂಚಭೂತಗಳೇ ಅನ್ಕೊಳ್ಳಿ, ಈ ಪಂಚಭೂತಗಳನ್ನ ಮಿಕ್ಸ್ ಮಾಡಿದಾಗ ಯಾವ ತರ ಇಲ್ಲಿ ಸೃಷ್ಟಿ ಆಗ್ತಿದೆ ಅಂತಂದ್ರೆ, ನಮ್ಗೆ ಮೇಲಿನ ಲೋಕಗಳು ನೋಡಿ ಅಂದ್ರೆ ಊರ್ಧ್ವ ಲೋಕಗಳು ನಮ್ಗೆ ತುಂಬಾ ಖುಷಿಯನ್ನ ಕೊಡುತ್ತೆ. ಹೌದು, ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮಿಕ್ಸ್ ಆಗಿರೋದು ಇದೇ 5 ಪಂಚಭೂತಗಳೇನೆ ಅಲ್ವಾ. ಮತ್ತೆ ಈ ಏನ್ ಹೇಳ್ತಾರೆ, ಈ ಈ ಮರ್ತ್ಯಲೋಕನು ಸಹ ಈ ಪಂಚಭೂತಗಳಿಂದನೇ ಆಗಿರೋದು. ಮತ್ತೆ ಈ ಕೆಳಗಿನ ಲೋಕ, ನೀಚ ಲೋಕಗಳನ್ನು ಸಹ ಈ ಪಂಚಭೂತಗಳಿಂದನೇ ಆಗಿರೋದು. ಈ 5 ವಸ್ತುಗಳನ್ನ ಮಿಕ್ಸ್ ಮಾಡಿದಾಗಲೇನೆ ಆ ಮೂಲಭೂತ ವಸ್ತುಗಳು ಒಂದೇನೆ, ಆದ್ರೆ ಅದನ್ನ ನಾವು ಸೇರಿಸಿದಾಗ ಈ 3 ಲೋಕಗಳು ಸೃಷ್ಟಿಯಾಗಿದೆ ಅಲ್ವಾ. ಆದ್ರೆ ನಾವು ದಿಗ್ಭ್ರಾಂತರಾಗ್ತೀವಿ. ನಮ್ಗೆ ಅಯ್ಯೋ ಸ್ವರ್ಗಕ್ಕೆ ಹೋಗ್ಬೇಕು, ನಾನು ಉನ್ನತ ಲೋಕಕ್ಕೆ ಹೋಗ್ಬೇಕು, ಬ್ರಹ್ಮನ ಲೋಕಕ್ಕೆ ಹೋಗ್ಬೇಕು ಅಂತ ನಾವ್ ಅನ್ಕೋತೀವಿ. ಅಯ್ಯೋ ಈ ನೀಚ ಲೋಕ ನನಗ್ ಬೇಡ ಅಂತ ಹೇಳ್ಬಿಟ್ಟು ನಾವ್ ಅನ್ಕೋತೀವಿ ಅಲ್ವಾ. ಮತ್ತೆ ನಮ್ಗೆ ಗೊತ್ತಿರೋ ಹಾಗೇನೆ ದೇವತೆಗಳನ್ನು ಸಹ ಈ ಸೃಷ್ಟಿಯನ್ನ ನೋಡಿ, ಭಗವಂತನನ್ನ ನೋಡಿ ಅವರು ಮಾಯೆಗೆ ಒಳಗಾಗಿದ್ದಾರೆ, ದಿಗ್ಭ್ರಾಂತರಾಗಿದ್ದಾರೆ, ಭ್ರಮೆಗೆ ಒಳಗಾಗಿದ್ದಾರೆ. ನಾವು ಬ್ರಹ್ಮ ವಿಮೋಹನ ಲೀಲೆನ ನಾವು ನೋಡಿದ್ವಿ ಅಲ್ವಾ. ಮತ್ತೆ ಇಂದ್ರನು ಸಹ ಅವನು ದೇವೋತ್ತಮ ಪರಮ ಪುರುಷನನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಆ ಗೋಕುಲದಲ್ಲಿ ಅವರು ಚಿಕ್ಕ ಬಾಲಕನಾಗಿ ಎಲ್ಲಾ ಕಡೆ ಅವರು ಓಡಾಡ್ತಾ ಇರ್ಬೇಕಾದ್ರೆ, ಸಾಮಾನ್ಯ ಬಾಲಕನ ಹತ್ರ ಓಡಾಡ್ತಾ ಇದ್ದಾಗ ಅವರು ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅವರು ಮರ್ತು ಹೋಗ್ತಾರೆ ಅಲ್ವಾ, ಭ್ರಮೆಗೆ ಒಳಗಾಗ್ತಾರೆ. ಇವಾಗ ನಾವೆಲ್ಲರೂ ಸಹ ಮರ್ತು ಹೋಗಿದ್ದಕ್ಕೇನೆ ನಾವೀಗ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಂದಿದೀವಿ. ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಂತಹ ಋಷಿ ವರಣ್ಯರು, ದೇವತೆಗಳು ಸಹ ಅವನ ಭ್ರಮೆಗೆ ಒಳಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತಿದೆ ಎಂದೇ ಐಹಿಕ ಜಗತ್ತಿನ ಮಾಯಾ ಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ
ಪಾರಮಾರ್ಥಿಕ ದಿವ್ಯ ಧಾಮದಲ್ಲಿ ನಿತ್ಯ ನಿರಂತನಾಗಿರುವ ಶ್ರೀಕೃಷ್ಣನನ್ನ ಧ್ಯಾನಿಸುತ್ತೇನೆ, ಏಕೆಂದರೆ ಅವನೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು ಅಂತಂದ್ರೆ, ಈ ಭೌತಿಕ ಪ್ರಪಂಚ ಇದು ಆಕ್ಚುಲಿ ತಾತ್ಕಾಲಿಕವಾದದ್ದು ಅಲ್ವಾ, ಇದು ಅವಾಸ್ತವ. ಇದು ಅವಾಸ್ತವವಾದ್ರೂ ವಾಸ್ತವ ಅನ್ನೋ ಒಂದು ಭ್ರಮೆಯನ್ನ ಬರೆಸ್ತಾ ಇದ್ದಾರೆ ಕೃಷ್ಣ ಅಲ್ವಾ. ಯಾಕಂದ್ರೆ ಇದನ್ನ ನಾವೇ ಇಚ್ಛೆ ಪಟ್ಟಿದ್ದು. ನಾವು ಕೃಷ್ಣನ ಜೊತೆ ಇರೋದು ಬೇಡ, ನಾನು ಕೃಷ್ಣನಿಂದ ಪ್ರತ್ಯೇಕವಾಗಿ ನಾನು ಒಡೆಯನಾಗಿರ್ಬೇಕು, ನಾವು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತ ನಾವು ಇಚ್ಛೆಯನ್ನ ಪಟ್ವಿ. ಅದಕ್ಕೆ ಭಗವಂತ ಏನ್ ಮಾಡಿದ್ರು, ಈ ಭೌತಿಕ ಪ್ರಪಂಚವನ್ನ ಅವರು ಸೃಷ್ಟಿ ಮಾಡಿ ಕೊಟ್ರು ಅಲ್ವಾ. ಸೊ ಇದು ನಾವು ಭಗವದ್ಗೀತೆಯಲ್ಲಿ ನಾವು 15ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿರೋ ಹಾಗೇನೆ ಇದು ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ ಅಲ್ವಾ. ಈಗ ನಾವು ನಮ್ಮ ಮಕ್ಕಳು ಆಟ ಮಾಡಿದಾಗ, ನಾವು ಅಡಿಗೆ ಮನೇಲಿ ನಾವು ಕೆಲಸ ಮಾಡ್ತಿದ್ರೆ ಮಕ್ಕಳು ಬಂದು ಆಟ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಸಮಾಧಾನ ಮಾಡ್ಲಿಕ್ಕೆ ನಾವು ಅವ್ರಿಗೆ ಆಟಿಕೆಗಳನ್ನ ಕೊಡ್ತೀವಿ. ಮಕ್ಳು ಏನ್ ಮಾಡ್ತಾರೆ, ಆಟಿಕೆಗಳನ್ನೇ ವಾಸ್ತವ ಅನ್ಕೊಂಡು ಆ ಆಟಿಕೆಯಲ್ಲಿ ಆಟ ಆಡ್ತಾ ಸಂತೋಷವನ್ನ ಪಡ್ತಾರೆ ಅಲ್ವಾ. ಅದೇ ತರನೇ ನೋಡಿ, ಇವಾಗ ನಮ್ಗೆ ಭಗವಂತ ಇದನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ನೀನು ಒಡೆಯನಾಗ್ಬೇಕಲ್ವಾ, ನೀನು ನಂತರನೇ ನಾನಿವಾಗ ಹೇಗೆ ಈ ಆಧ್ಯಾತ್ಮಿಕ ಲೋಕದಲ್ಲಿ ಇದೀನೋ ಅದನ್ನ ನೀನು ಇಲ್ಲಿ ಅನುಭವಿಸ್ಬೇಕಲ್ವಾ, ನನ್ನಿಂದ ಪ್ರತ್ಯೇಕವಾಗಿ. ಆಯ್ತು, ಅವ್ರು ಭಗವಂತ ಅಲ್ವಾ, ಅದಕ್ಕೆ ಅವರು ಒಂದು ಲೋಕವನ್ನೇ ಸೃಷ್ಟಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ಇದು ಅವಾಸ್ತವ ಆದ್ರೂ ಸಹ ನಮ್ಮ ಮನಸ್ಸಿಗೆ ಇದು ವಾಸ್ತವ ಅನ್ನೋ ತರ ಗೋಚರ ಆಗುತ್ತೆ ಅಲ್ವಾ. ನಾವು ಅಷ್ಟು ಭ್ರಮೆಯಲ್ಲಿ ನಾವು ಇದೀವಿ ಅಲ್ವಾ. ಇವಾಗ ನಾವು ನೋಡಿರೋ ಹಾಗೇನೆ, ಇವಾಗ ಫಿಲಂ ಆಕ್ಟರ್ ಅಥವಾ ಯಾವ್ದೋ ಒಂದು ನಾಟಕದಲ್ಲಿ ಯಾರಾದ್ರೂ ಒಬ್ರು ನಟನೆಯನ್ನ ಮಾಡ್ಬೇಕಂದ್ರೆ ಅವರು ತಮ್ಮನ್ನ ಯಾರು ಅಂತ ಹೇಳ್ಬಿಟ್ಟು ಅವ್ರು ಮರ್ತು ಹೋಗ್ಬೇಕು ಅಲ್ವಾ. ಇವಾಗ ಅವರು ಒಬ್ಬ ಭಿಕ್ಷುಕನ ವೇಷವನ್ನ ಹಾಕೋಬೇಕು ಅಂತಂದ್ರೆ, ಅವ್ರೇನಾದ್ರೂ ಇವಾಗ ಒಂದು ಉನ್ನತ ಹುದ್ದೆಯಲ್ಲಿದ್ರೆ, ನಾನು ಡಾಕ್ಟರು ಅಥವಾ ನಾನು ಇಂಜಿನಿಯರ್ ಅನ್ಕೊಂಡು ಅವರು ಆ ಭಿಕ್ಷುಕನ ಆ ಪಾತ್ರವನ್ನ ಅವ್ರು ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ತರನೇ ನಾವೆಲ್ಲರೂ ಸಹ ಈಗ ಕೃಷ್ಣನಾಗ್ಲಿಕ್ಕೆ ನಾವು ಬಂದ್ಬಿಟ್ಟಿದೀವಿ ಅಲ್ವಾ. ಕೃಷ್ಣನ ತರನೇ ನಾವ್ ಎಲ್ಲವನ್ನ ಅನುಭವಿಸ್ಬೇಕು ಅಂತ ಬಂದಿದೀವಿ. ಅದಕ್ಕೆ ನಮ್ಗೆ ಕೃಷ್ಣ ಆ ಭ್ರಮೆಗೆ ಒಳಗಾಗ್ಸಿದ್ದಾರೆ. ಆಯ್ತು, ನೀವ್ ಅನುಭವಿಸ್ಬೇಕಾ, ಆಯ್ತು ಅನುಭವಿಸಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರನ್ನ ಭ್ರಮೆಗೆ ಒಳಗಾಗ್ಸಿ ಅವರು, ಅದಕ್ಕೆ ಅವರು ನಾಟಕದ ಸೂತ್ರಧಾರಿ ಅಂತ ಹೇಳ್ಬಿಟ್ಟು ನಾವು ಹೇಳಿದೀವಲ್ವಾ. ನಾವೆಲ್ಲರೂ ಸಹ ಇಲ್ಲಿ ನಾಟಕವನ್ನ ಆಡ್ತಾ ಇದೀವಿ ಅಲ್ವಾ. ನಮ್ಗೆ ಅರ್ಥನೇ ಆಗ್ತಿಲ್ಲ, ಆದ್ರೆ ನಾವ್ ಇದನ್ನ ವಾಸ್ತವವೋ ಅನ್ನೋ ತರ ನಾವು ಜೀವನವನ್ನ ನಾವು ನಡೆಸ್ತಾ ಇದ್ವಿ. ಅದಕ್ಕೆ ನಮ್ಗೆ ಇಲ್ಲಿ ವೇದವ್ಯಾಸರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ, ಈ ಐಹಿಕ ಜಗತ್ತು ಅದು ಮಾಯೆಗೆ ಒಳಗಾಗಿರೋದು. ಆದ್ರೆ ಭಗವಂತನ ಒಂದು ಧಾಮ ಇದೆ, ಆಧ್ಯಾತ್ಮಿಕ ಲೋಕದಲ್ಲಿ ಅವರು ತಮ್ಮ ಧಾಮದಲ್ಲಿ ಇದ್ದಾರೆ. ಅಲ್ಲಿ ಈ ಭ್ರಮೆ ಅನ್ನೋದು ಇಲ್ಲ. ಅಂತಹ ಧಾಮದಲ್ಲಿ ವಾಸ ಆಗಿರುವಂತಹ ದೇವೋತ್ತಮ ಪರಮ ಪುರುಷನಿಗೆ, ಪರಮ ಸತ್ಯನಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ, ನಾನು ಅವರನ್ನ ಧ್ಯಾನ ಮಾಡ್ತಾ ಇದೀನಿ. ಧೀಮಹಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಯಾಕೆ ಅಂತಂದ್ರೆ ಅವನೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಈ ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ನಡುವಿನ ವ್ಯತ್ಯಾಸವನ್ನ ಪ್ರಭುಪಾದರು ಅವರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚ ಇದು ಭಗವಂತನ ಬಹಿರಂಗ ಶಕ್ತಿಯಿಂದ ಆಗಿದೆ. ಹೌದು, ಅದನ್ನು ಭಗವಂತನ ಶಕ್ತಿನೇ, ಆದ್ರೆ ಅದು ತಾತ್ಕಾಲಿಕವಾದದು. ಮತ್ತೆ ಅದು ಮಾಯೆ, ಅದು ಸತ್ಯ ಅಲ್ಲ, ಅದು ಮಾಯೆ. ಈ ಮಾಯೆಗೆ ಈವನ್ ದೇವತೆಗಳು ಸಹ ಒಳಗಾಗ್ತಾರೆ. ನಾವ್ ಇವಾಗ ನೋಡಿದೀವಲ್ವಾ, ಒಂದು ಹಾವನ್ನ ನೋಡಿ ನಾವು ಹಗ್ಗ ಅಂತ ಹೇಳ್ಬಿಟ್ಟು ನಾವು ಭ್ರಮಿಸ್ತೀವಿ. ಅದಕ್ಕೆ ನಮ್ಗೆ ಏನ್ ಅರ್ಥ ಮಾಡಿಸ್ತಾರೆ ಆಚಾರ್ಯರು ಅಂತಂದ್ರೆ, ನಾವು ಹಗ್ಗವನ್ನ ನೋಡಿದಾಗ ನಾವು ಹಾವು ಅಂತ ಭಯ ಪಡ್ಕೋತೀವಿ. ಯಾಕಂತಂದ್ರೆ ಹಾವು ಅನ್ನೋದನ್ನ ನಾವು ನೋಡಿದೀವಿ ಅಲ್ವಾ. ಹಾವು ಅನ್ನೋದನ್ನ ನೋಡಿರೋದ್ರಿಂದನೇ ನಾವು ಹಗ್ಗವನ್ನ ಹಾವಿಗೆ ಹೋಲಿಸ್ತಾ ಇದೀವಿ. ಅದೇ ತರನೇ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಸಂತೋಷವನ್ನ ಹುಡುಕ್ತಾ ಇದೀವಿ ಅಲ್ವಾ. ಇವಾಗ ಹೇಗೆ ಕೃಷ್ಣ ಆಧ್ಯಾತ್ಮಿಕ ಲೋಕದಲ್ಲಿ ಸಂತೋಷವಾಗಿದ್ದಾರೋ ಆ ಸಂತೋಷ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ಈ ಭೌತಿಕ ಪ್ರಪಂಚದಲ್ಲಿ ಆ ಸಂತೋಷವನ್ನ ಹರಿಸ್ತಾ ಇದೀವಿ. ಆದ್ರೆ ಆ ಸಂತೋಷ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹರೇ ಕೃಷ್ಣ. ನಾನು 2 ನಿಮಿಷ ಮುಗಿಸ್ತೀನಿ. ಹರೇ ಕೃಷ್ಣ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಎಲ್ಲರೂ ಸಹ ಮಾಯೆಗೆ ಒಳಗಾಗ್ತೀವಿ ಅಂತ ಹೇಳ್ಬಿಟ್ಟು. ಮಾತಾಜಿ ಎಲ್ರು ಸೇರಿಸಿ ಮ್ಯೂಟ್ ಮಾಡ್ಬಿಡಿ ಮತ್ತೆ. ಆಯ್ತು ಮಾತಾಜಿ, 2 ನಿಮಿಷ ಅಷ್ಟೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ಅವರು ಹೇಳ್ತಾ ಇದ್ರೆ, ಪರಮ ಸತ್ಯನಾದ ಶ್ರೀಕೃಷ್ಣನಿಗೆ ನಾನು ನಮಸ್ಕಾರ ಮಾಡ್ತಾ ಇದೀನಿ, ಅವನನ್ನ ಧ್ಯಾನಿಸ್ತಾ ಇದೀನಿ ನಾನು ಅಂತ ಹೇಳ್ಬಿಟ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಸೊ ಇವಾಗ ಪರಮ ಸತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ಸಹ ಪ್ರತ್ಯೇಕ ಜೀವಿಗಳು. ಸೊ ಇಲ್ಲಿ ಈ ಸೃಷ್ಟಿಯಲ್ಲಿರೋರು ಎಲ್ಲರೂ ಸಹ ಪ್ರತ್ಯೇಕ ಜೀವಿಗಳು. ಈವನ್ ದೇವೋತ್ತಮ ಪರಮ ಪುರುಷನೂ ಸಹ ಅವರು ಸಹ ಪ್ರತ್ಯೇಕ ಜೀವಿನೇ. ಆದ್ರೆ ಆ ಪ್ರತ್ಯೇಕ ಅವರು, ನಾವು ನಿತ್ಯಾನಾಂ ಚೇತನಾನಾಂ ಅಂತ ನಾವು ಕೇಳಿದೀವಲ್ವಾ. ಸೊ ಅವ್ರೂ ಸಹ ಪ್ರತ್ಯೇಕ ಜೀವಿ, ನಾವು ಸಹ ಪ್ರತ್ಯೇಕ ಜೀವಿ. ಆದ್ರೆ ಎಲ್ಲಿ ವ್ಯತ್ಯಾಸ ಇದೆ ಅಂತಂದ್ರೆ, ನಮ್ಮೆಲ್ಲರನ್ನ ಸೃಷ್ಟಿ ಮಾಡ್ತಾ ಇರೋದು, ಪಾಲನೆ ಮಾಡ್ತಾ ಇರೋದು, ಲಯ ಮಾಡ್ತಾ ಇರೋದು ಆ ದೇವೋತ್ತಮ ಪರಮ ಪುರುಷ. ಅಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಅವರು ಕಲ್ಪನಾತೀತ ಶಕ್ತಿಗಳನ್ನ ಹೊಂದಿದ್ದಾರೆ. ನಮ್ಗೆ ಅವರ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ.
ಅಂತಹ ಶಕ್ತಿಗಳನ್ನ ಅವ್ರು ಹೊಂದಿದ್ದಾರೆ. ಅವರು ಪರಮ ಮೇಧಾವಿ, ಮತ್ತೆ ಅವರು ಪರಮ ಈಶ್ವರ. ಹೌದು, ನಾವು ಈಶ್ವರ ಅಂದ್ರೆ ನಾವು ಸಹ ಒಡೆಯರಾಗಿದ್ದೀವಿ ಅಲ್ವಾ? ನಮ್ಮ ಮನೆಗೆ ನಾವೇ ಒಡೆಯರು, ನಮ್ಮ ಆಫೀಸಿಗೆ ನಾವೇ ಒಡೆಯರು. ಆದ್ರೆ ಪರಮ ಈಶ್ವರ, ಎಲ್ಲರ ಒಡೆಯ ದೇವೋತ್ತಮ ಪರಮ ಪುರುಷ ಕೃಷ್ಣ, ಅದನ್ನ ಹೇಳ್ತಾ ಇದಾರೆ. ಮತ್ತೆ ಮೇಧಾವಿ, ಪರಮ ಮೇಧಾವಿ ಅವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿನ ನಾವು ಮೊದಲನೇ ಶ್ಲೋಕವನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅವನು ಸರ್ವಜ್ಞ, ಅವನಿಗೆ ಯಾವುದೇ ಒಂದು ಭ್ರಮೆ ಇಲ್ಲ, ಎಲ್ಲ ಸೃಷ್ಟಿಗಳಿಗೂ ಭಗವಂತನೇ ಮೂಲ ಕಾರಣ. ಇದನ್ನ ಯಾರು ಅರ್ಥ ಮಾಡ್ಕೋತಾರೆ ಅಂದ್ರೆ ಮಹಾತ್ಮರು ಮಾತ್ರ ಅರ್ಥ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಸೊ ಕೃಷ್ಣನ ಆ ಸಾರ್ವಭೌಮತ್ವವನ್ನ, ಸಕಲ ಕಾರಣಗಳಿಗೆ ಕಾರಣ ಅಂತ ಅರ್ಥ ಮಾಡ್ಕೊಂಡವ್ರನ್ನ ಇಲ್ಲಿ ಪರಮಾತ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಾತ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಈ ಕೊನೆಯದಾಗಿ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರೀಮದ್ ಭಾಗವತವು ನಿಷ್ಪಕ್ಷಪಾತ ಓದುಗನನ್ನ ಕ್ರಮೇಣ ಅತ್ಯುನ್ನತ ಪರಿಪೂರ್ಣತೆಯ ಹಂತಕ್ಕೆ ಏರಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ಭಾಗವತಮನ್ನ ಓದಿದ್ರೆ ಅದು ನಮ್ಗೆ ಪರಿಪೂರ್ಣತೆಯನ್ನ ಕೊಡುತ್ತೆ. ಇವಾಗ ನಾವು ಇವಾಗ ವೇದಗಳನ್ನ ಓದಿದ್ರೆ ನಮ್ಗೆ ಏನಂತ ಹೇಳಿದ್ರು, ನಮ್ಗೆ ಭಗವದ್ಗೀತೆಯಲ್ಲಿ ನಾವು ಸ್ವರ್ಗಕ್ಕೆ ಹೋಗ್ಬೋದು ಅಷ್ಟೇ ಅಲ್ವಾ, ಸೋಮಪಾನ ಅದೆಲ್ಲ ಮಾಡ್ಬೋದು, ಅಲ್ಲಿ ಸ್ವರ್ಗ ಸುಖವನ್ನ ನಾವು ಅನುಭವಿಸ್ಬೋದು. ಆದ್ರೆ ಮತ್ತೆ ಏನಾಗುತ್ತೆ, ನಾವು ಆ ಪುಣ್ಯವೆಲ್ಲ ಮುಗಿದ್ಮೇಲೆ ನಾವು ಮತ್ತೆ ಭೂಮಿಗೆ ಬರ್ತೀವಿ. ಅದು ಸಂಪೂರ್ಣವಾದ ಹಂತ ಅಲ್ಲ ಅಲ್ವಾ, ಪರಿಪೂರ್ಣತೆಯ ಹಂತ ಅಲ್ಲ. ಆದ್ರೆ ನಾವು ಭಾಗವತಮ್ಮನ ಆಶ್ರಯವನ್ನ ಪಡೆದ್ರೆ ಅದು ನಮ್ಮನ್ನ ಅತ್ಯುನ್ನತ ಪರಿಪೂರ್ಣತೆಯ ಹಂತ, ಅದನ್ನ ಬಿಟ್ರೆ ಇನ್ಯಾವುದೂ ಇಲ್ಲ. ಆ ಹಂತವನ್ನ ಬಿಟ್ರೆ ಆ ಹಂತಕ್ಕೆ ನಮ್ಮನ್ನ ಅದನ್ನ ಏರಿಸುತ್ತೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ನಾವಿವಾಗ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ, ನಾವು ಏನು ಸ್ವರ್ಗ ಪ್ರಾಪ್ತಿ ಆದ್ರೆ ನಮ್ಗೆ ತುಂಬಾ ಖುಷಿ ಅನ್ಕೊಂಡ್ವಿ, ವೈಕುಂಠಕ್ಕೆ ಹೋಗ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಅಷ್ಟೇ ಮ್ಯಾಕ್ಸಿಮಮ್. ಅದ್ರ ನಾವು ಭಗವಂತನ ಜೊತೆ ನಾವು ಏನು ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸದಲ್ಲೂ ನಾವು ಅವ್ರ ಜೊತೆ ನಾವು ಒಂದು ಸಂಬಂಧವನ್ನ ಇಟ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ. ಅದಕ್ಕೆ ಈ ಭಾಗವತಂ ಅದು ನಮ್ಮನ್ನ ನಿಷ್ಪಕ್ಷಪಾತ ಓದುಗ ಅಂದ್ರೆ ನಾವು ಅದೇ ತರ ಓದ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಅದ್ರಲ್ಲಿರೋದನ್ನ ಅಳವಡಿಸ್ಕೋಬೇಕು. ಆಗ ಅದು ನಮ್ಮನ್ನ ಅತ್ಯುನ್ನತ ಪರಿಪೂರ್ಣತೆಯ ಹಂತಕ್ಕೆ ಅದನ್ನ ಏರಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ 3 ವಿಧಾನಗಳಿದ್ರೆ ನಮ್ಗೆ ಏನಾಗತ್ತೆ, ನಾವು ಪರಿಪೂರ್ಣತೆಯನ್ನ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಯಾವಾಗ್ಲೂ ಇದನ್ನ ನಮ್ಗೆ ಹೇಳ್ತಾನೆ ಇರ್ತಾರೆ. ಸೊ ನಾವ್ ಯಾವ್ದೇ ಒಂದು ಮಾರ್ಗವನ್ನ ನಾವು ಅನುಸರಿಸಿದಾಗ ನಾವು ಆ ಮಾರ್ಗದಿಂದ ನಮ್ಗೆ ಏನೋ ಒಂದು ಫಲ ಸಿಕ್ಲಿ ಅನ್ನೋ ಒಂದು ಉದ್ದೇಶ ಇದ್ರೆ, ಅಥವಾ ನಾನೇ ಏನೋ ಒಂದು ಊಹಾತ್ಮಕ ಚಿಂತನೆಗಳನ್ನ ಮಾಡಿದ್ರೆ, ಅಥವಾ ದೇವತೆಗಳ ಆರಾಧನೆಯನ್ನ ಮಾಡಿದ್ರೆ ನಾವು ಪರಿಪೂರ್ಣ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಈ ಭಗವದ್ಗೀತೆ ಅಥವಾ ಭಾಗವತಮ್ಮನ್ನ ನಾವು ಅನುಸರಿಸಿದ್ರೆ ಮಾತ್ರನೇ ಆ ಪರಿಪೂರ್ಣ ಹಂತವನ್ನ ನಾವು ಹೇಳ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಮತ್ತೆ ಇಲ್ಲಿ ಬೇರೆಯವರೆಲ್ಲ ಒಪ್ಪೋದಿಲ್ಲ ಅಲ್ವಾ, ಅವರು ಎಷ್ಟೊಂದು ತರ್ಕ ವಿತರ್ಕ ವಾದಗಳನ್ನೆಲ್ಲ ಮಾಡ್ತಾರೆ. ಈ ಭಾಗವತವನ್ನ ರಚಿಸಿರೋರು ವೇದವ್ಯಾಸರಲ್ಲ, ಈ ಓಪಾದೇವ ಅಂತ ಯಾರೋ ಒಬ್ಬ ವ್ಯಕ್ತಿ, ಅವರು ಆಧುನಿಕ ವ್ಯಕ್ತಿ ಬರೆದಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಆರೋಪವನ್ನ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ಎಷ್ಟೊಂದು ಗ್ರಂಥಗಳಿಂದ, ಪುರಾಣಗಳಿಂದ ಅವರು ಉಲ್ಲೇಖಗಳನ್ನ ಕೊಡ್ತಾರೆ. ಇದು ಮತ್ಸ್ಯ ಪುರಾಣ ತುಂಬಾ ಹಳೇ ಪುರಾಣ, ಅದ್ರಲ್ಲೂ ಸಹ ಈ ಭಾಗವತಂ ಬಗ್ಗೆ ಇದೆ. 12 ಸ್ಕಂದಗಳಿದೆ, ಅದರಲ್ಲಿ 18,000 ಶ್ಲೋಕಗಳಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ವರ್ಣನೆ ಇರೋದನ್ನ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಡ್ತಾ ಇದ್ರೆ. ಸೊ ನೀವು ಇವತ್ತೇ ಭಾವಾರ್ಥವನ್ನ ಓದಿ, ಸೊ ನಿಮ್ಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾನು ಕೊನೆಯದಾಗಿ ಮತ್ತೆ ಅನುವಾದವನ್ನ ಓದ್ತೀನಿ, ನಿಮ್ಗೆ ಅವಾಗ ಇದರ ಕನ್ಕ್ಲೂಷನ್ ಆಗತ್ತೆ. ಹರೇ ಕೃಷ್ಣ. ಸಾರಿ ಲೇಟ್ ಆಗೋಯ್ತು ಇವತ್ತು. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದ್ಯಸ್ಯ ಯತೋ ಅನ್ವಯಾತ್ ಇತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿ ಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅನುವಾದ. ಎಲೈ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮಸತ್ಯ. ದೃಷ್ಟಿ ಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯ ಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನ ಬೋಧಿಸಿದವನು. ಅಗ್ನಿಯಲ್ಲಿ ಜಲದಲ್ಲಿ ನೆಲೆದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿ ವರೇಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ
ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯ ಧಾಮದಲ್ಲಿ ನಿತ್ಯ ನಿರಂತನಾಗಿರುವ ಶ್ರೀಕೃಷ್ಣನನ್ನ ಧ್ಯಾನಿಸುತ್ತೇನೆ, ಏಕೆಂದರೆ ಅವನೇ ಪರಮ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ಇದರಿಂದ ಅರ್ಥ ಆಗುತ್ತೆ ನಮ್ಗೆ ಎಂತಹ ಪರಿಪೂರ್ಣವಾದ ಜ್ಞಾನವನ್ನ ನಾವು ಪಡ್ಕೊಳ್ಲಿಕ್ಕೆ ಹೊರಟಿದೀವಿ ಅಂತ ಹೇಳ್ಬಿಟ್ಟು ಅಲ್ವಾ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ.